ನಮಸ್ತೆ ವೀಕ್ಷಕರೇ, ಕೃಷಿ ವಿಶೇಷ ಮಾಹಿತಿ ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ನಾವು ಪಿಒ ತೆಕ್ಕೋರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ನಾಯಕ ಅಂತಕ್ಕಂಥವರು ಜೊತೆಗಿದ್ದೇವೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಂಡು ಅವರ ಮೂಲಕ ಒಂದಷ್ಟು ಕೃಷಿಯ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡೆಯೋಣ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಇವತ್ತು ನಿಮ್ಮ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಗ್ರಾಮದಲ್ಲಿ ನೀವು ಮಾಡಿರ್ತಕ್ಕಂಥ ಕೃಷಿ ಬೇಸಾಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಟ್ಟಿಗೆ ಹಂಚಿಕೊಳ್ತಾ ಹೋಗೋಣ. ಆರಂಭಕ್ಕೆ ನಿಮ್ಮ ಯಾವ ವಯಸ್ಸಿನಲ್ಲಿ ನೀವು ಕೃಷಿಯನ್ನು ಆರಂಭ ಮಾಡಿದ್ರಿ? ನನಗೆ ನೋಡಿ, ಈಗ 70 ವರ್ಷ ಪ್ರಾಯ. ನಾನು ಸಾಧಾರಣ ಇವತ್ತಿಗೂ 50 ವರ್ಷದಿಂದ ನಾನು ಈ ಭೂಮಿಯಲ್ಲಿ ಹೆಚ್ಚು ನನ್ನ ಸಮಯವನ್ನು ಈ ಕೃಷಿಯ ಒಟ್ಟಿಗೆ ನಾನು ಸವಿಸ್ತಾ ಇದ್ದೇನೆ. ಇಲ್ಲಿ ನಾವು ಪ್ರಥಮವಾಗಿ ನಾವು ಇಲ್ಲಿ ಈ ಊರಲ್ಲಿಯೇ ನಾವು ಬೆಳೆ ಬೆಳೆಸಿದ್ದದ್ದು ಭತ್ತ. ಭತ್ತ ಬಿಟ್ಟರೆ ಇಲ್ಲಿ ಬಾಕಿ ಬೇಸಾಯ ಇಲ್ಲ. ಮತ್ತು ಎಲ್ಲಿಯಾದರೂ ಮಧ್ಯ ಮಧ್ಯೆ ಅದರ ಬದುಗಳಲ್ಲಿ ಮಾತ್ರ ತೆಂಗಿನ ಬೆಳೆ ಇತ್ತು ಆರಂಭದಲ್ಲಿ. ಅದು ಕಾಲಕ್ರಮೇಣ ಬೇರೆ ಇಲ್ಲಿಯ ಈ ಸಮಸ್ಯೆಗಳು ಬಂತು. ಆದ ಕಾರಣ ಆ ಸಮಸ್ಯೆಗೆ ಸರಿಯಾಗಿ ನಾವು ಸ್ಪಂದಿಸದಿದ್ದರೆ ನಾವು ಇಲ್ಲಿ ಜೀವನ ತೆಗೆಯುವುದು, ಕೃಷಿ ಮಾಡಿಸುವುದು ಕಷ್ಟ ಆಗ್ತದೆ. ಹಾಗೆ ನಾವು ಇದಕ್ಕೆ ಬದಲಿ ಬೆಳೆಯಾಗಿ ಅಡಿಕೆಯನ್ನು ಸ್ವಲ್ಪ ಸ್ವಲ್ಪವೇ ನಮ್ಮ ಇತಿಮಿತಿಯೊಳಗೆ ಅಲ್ಲ, ಆರಂಭಕ್ಕೆ ನಿಮ್ಮ ಯಾವ ವಯಸ್ಸಿನಲ್ಲಿ ನೀವು ಕೃಷಿ ಮಾಡಲಿಕ್ಕೆ, ಅಂದರೆ ಬಾಲ್ಯದಿಂದಲೂ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ಹೌದು, ಬಾಲ್ಯ ಅಂದರೆ ನಾನು ಹೇಳ್ತೇನೆ 10 ವರ್ಷ ನನ್ನ ವಿದ್ಯಾಭ್ಯಾಸಕ್ಕೆ ಹೋದರೆ 15 ವರ್ಷ, 15 ಅಂದರೆ ಮತ್ತೊಂದು 15 ವರ್ಷ ನಾನು ಬಿಸ್ನೆಸ್ನಲ್ಲಿ ಇದ್ದೆ. 30 ಹೆಚ್ಚು ಕಡಿಮೆ ಈಗ ನನಗೆ 40 ವರ್ಷದಲ್ಲಿ ಈ ಕೃಷಿಗೆ ಆರಂಭ ಮಾಡಿದ್ರಿ. ನಿಮ್ಮ 40ನೇ ವಯಸ್ಸಿಗೆ ಕೃಷಿಗೆ ಪ್ರಧಾನವಾಗಿ ಕೆಲಸವನ್ನು ಆರಂಭ ಮಾಡಿದ್ರಿ. ಹೆಚ್ಚಿನ ಭಾಗ ಇದಕ್ಕೆ ತೆಂಗು, ಅಡಿಕೆ ಮತ್ತು ಭತ್ತದ ಬೆಳೆಗಾಗಿ ನಾನು ವಿನಿಯೋಗ ಮಾಡ್ತಾ ಇದ್ದೇನೆ. ಎಸ್, ಈಗ ಹೇಳ್ತಾ ಇದ್ದೀನಿ, ನೀವು ಈ ಆರಂಭದಲ್ಲಿ ಭತ್ತ ಇತ್ತು ಈ ಭಾಗದಲ್ಲಿ, ಆಮೇಲೆ ನಿಧಾನಕ್ಕೆ ತೆಂಗು, ಅದನ್ನು ಮುಂದುವರಿಸಿ. ಹೌದು, ಅಂದರೆ ಮೇಯ್ನ್ ಅದು ನಮಗೆ ಇಲ್ಲಿ ಈ ಪರಿಸರದಲ್ಲಿ ಆಳುಗಳಿಗೆ ಇಲ್ಲಿ ಮಜೂರಿ ಸಂಬಳ ಇದನ್ನು ಹೊಂದಿ ಯಾವ ಬೆಳೆ ಆದರೂ ನಾವು ಬೆಳೆಸಬೇಕಾಗ್ತದೆ. ನಾನು ಭತ್ತವೇ ಬೆಳೆಸ್ತಂತ ಹೇಳಿದರೆ ಅದು ಖಂಡಿತ ಅಸಾಧ್ಯ. ಅಂದರೆ ಅದರಲ್ಲಿ 2 ರೀತಿಯ ಸಮಸ್ಯೆ ಬರ್ತದೆ. ಭತ್ತಕ್ಕೆ ಕಾಡು ಪ್ರಾಣಿಗಳದ್ದು ದೊಡ್ಡ ಕಾಟ ಇರ್ತದೆ ಒಂದು, ಮತ್ತು ಹಕ್ಕಿಗಳು ಸಹ ಬಂದು ತುಂಬ ಅದು ನಾವು ಯಾವ ನಮ್ಮ ಆದರ್ಶವೂ ಸಹ ಅಲ್ಲಿ ಪರಿಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಡಿಕೆ ಆದರೆ ಅಂಥ ಸಮಸ್ಯೆ ಇಲ್ಲ, ಅದಕ್ಕೆ ಧಾರಣೆ ಒಳ್ಳೆ ಬಂತು. ಆದ ಕಾರಣ ನಮಗೆ ಅದು ಹೆಚ್ಚು ಆಕರ್ಷಣೆಯಾಗಿ ಕಂಡಿತು. ಅದನ್ನೇ ನಾವು ಮುಂದುವರಿಸ್ತಾ ಬಂದಿದ್ದೇನೆ. ಈಗ ಅಡಿಕೆಯೊಟ್ಟಿಗೆ ನಿಮ್ಮ ತೋಟಗಳಲ್ಲಿ ಮತ್ತು ಬೇರೆ ಬೇರೆ ಯಾವ್ಯಾವ ಬೆಳೆಗಳನ್ನು ಹಾಕಿ ಯಾವ ರೀತಿ ಬೆಳೆಯುವ ಒಂದು ಪರಿಪಾಠವನ್ನು, ಪದ್ಧತಿಗಳನ್ನು ರೂಢಿಸ್ಕೊಳ್ತಾ ಬಂದಿರಿ ನಿಮ್ಮ ಅನುಭವದಲ್ಲಿ? ಇಲ್ಲಿ ಪ್ರಥಮವಾಗಿ ನಾವು ತೋಟದ ಒಳಗೆ ಬಾಳೆ, ಹೇರಳ ಬಾಳೆ ನಾವು ಇಲ್ಲಿ ಬೆಳೆಸಿದ್ದು. ನಂತರ ಅದಕ್ಕೆ ಪೂರಕವಾಗಿ ಕಾಳು ಮೆಣಸನ್ನು ನಾವು ಇಲ್ಲಿ ಕೊಟ್ಟೆವು. ಅದರ ನಂತರ ನಾವು ಇಲ್ಲಿ ಒಂದೊಂದೇ ಬೇರೆ ಬೆಳೆಗಳಂದರೆ ಧಾರಣೆ ಯಾವುದಕ್ಕೆ ಉತ್ತಮ ಬರ್ತದೆ ನೋಡಿ, ಜಾಯಿಕಾಯಿ, ಲವಂಗ ಮತ್ತು ಇನ್ನಿತರ ಕೆಲವು ಸ್ಪೈಸ್ಗಳಿದ್ದಾವೆ. ಅವುಗಳಿಗೆ ಹೆಚ್ಚು ಪ್ರಾಧಾನ್ಯತೆಯಿಂದಲ್ಲ, ನಮ್ಮ ಎಡೆ ಬೆಳೆಗೆ ಅದು ಆದೀತು ಅಂತ ಹೇಳಿ ಅದನ್ನು ನೆಡ್ತಾ ಹೋಗಿದ್ದೇವೆ. ಹಾಗೆಯೇ ಈಗ ನೀವು ಅಡಿಕೆ ಮತ್ತು ಬಾಳೆ, ಹೀಗೆ ಕಾಳುಮೆಣಸು ಇದರ ಬೆಳೆಯನ್ನು ಬೆಳೀತಾ ಬಂದಾಗ ನೀವು 40 ವರ್ಷ ಈಗ ಕಳೀತಾ ಬಂದ್ರಿ ಕೃಷಿಯಲ್ಲಿ. ಸೊ ನಿಮಗೆ ಈ ಭಾಗದಲ್ಲಿ ಈ ಒಂದು ಬೇಸಾಯ, ಈ ಒಂದು ವ್ಯವಸಾಯ ಅಥವಾ ಈ ಕೃಷಿ ಪದ್ಧತಿ ಸರಿಯಾದ ರೀತಿಯ ತೃಪ್ತಿಯನ್ನು ಕೊಟ್ಟಿದೆ ಇಲ್ಲಿವರೆಗೂ? ತೃಪ್ತಿ ಅಂದರೆ ಆರ್ಥಿಕವಾಗಿ ನಾವು ಇಲ್ಲಿ ಸಬಲರಾಗಿದ್ದೇವೆ ಅಂತ ಹೇಳಿದರೆ ಅದು ತೃಪ್ತಿ ಅಂತ ಹೇಳಿ ನನ್ನ ಅಂದಾಜು. ಅಂದರೆ ನಾವು ಇನ್ನೂ ಕೈ ಚಾಚು ಅಂತ ಹೇಳಿದರೆ ಕಷ್ಟವೇ. ಸಾಲ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನು ಕೆಲಸಕ್ಕೆ ಕರೀಲಿಕ್ಕೆ ಸಾಧ್ಯ ಇಲ್ಲದ ಬೇರೆ ಉದ್ಯೋಗಗಳಲ್ಲಿ ಹೆಚ್ಚಿನ ಸಂಬಳ ಕೊಡುವುದು, ಆ ರೀತಿಯಲ್ಲಿ ನೋಡುವಾಗ ನಾವೀಗ ಸುಧಾರಿಸಿದ್ದೇವೆ, ಆರ್ಥಿಕವಾಗಿ ಸುಧಾರಿಸಿದ್ದೇವೆ ನಾವು. ಮತ್ತು ಬಾಕಿಯ ಕೃಷಿ ಇದು ಬಾಕಿಯ ಅಂತ ಹೇಳ್ತಾರೆ, ಅದಕ್ಕೆ ವ್ಯವಹಾರ ನೋಡುವಾಗ ಕೃಷಿಯಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಉಂಟು. ಇದಕ್ಕೆ ಹೇಗಂತ ಹೇಳಿದರೆ ಮಾಹಿತಿ ಕೊರತೆ ಇರುವ ಕೂಲಿಗಾರರು ಆಗುವುದಿಲ್ಲ. ಒಳ್ಳೆ ಅನುಭವಿ ಕೃಷಿಕರಿಗೆ, ಒಳ್ಳೆ ಅನುಭವಿ ಕೂಲಿ ಕಾರ್ಮಿಕರಿದ್ದರೆ ಮಾತ್ರ ಅವ ಅದರಲ್ಲಿ ಏನಾದರೂ ಸಫಲನಾದನು.
ಓಕೆ ಓಕೆ. ಅಂಥ ಒಂದು ಕೆಲವು ಸಮಸ್ಯೆ ನಮ್ಗೆ ಇದ್ದಾವೆ. ಅಂದರೆ ಈ ಮಾಹಿತಿಯ ಕೊರತೆ ಇದ್ದವರು ಇಲ್ಲಿ ಬಂದು ಸಹ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಅವರ ಬೆನ್ನ ಹತ್ತಿರ ಬೇಕಾಗ್ತದೆ. ಅಂಥವ್ರನ್ನು ನಾವು ಇಡೀ ದಿನ ಕಾದುಕೊಂಡು ಹಾಗೆ ಮಾಡು ಹೀಗೆ ಮಾಡೋದು ಎಲ್ಲವೂ ಸಾಧ್ಯ ಇಲ್ಲ. ಆದ ಕಾರಣ ಅಲ್ಲ, ಈ ಬಾಕಿ ವ್ಯವಹಾರಕ್ಕೂ ಸಹ ಅನುಭವಿಗಳೇ ಬೇಕು, ಉದ್ಯಮಕ್ಕೂ ಸಹ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಇದ್ದರೆ ನಮಗೆ ತುಂಬ ಅನುಕೂಲ ಆಗ್ತದೆ. ನಾವು ಬಿಟ್ಟು ಹೋಗೋ ಸಂಗತಿ ಅಲ್ಲ ಇದಕ್ಕೆ. ಆದ ಕಾರಣ ಅಂಥ ಸಮಸ್ಯೆಗಳು ಇದ್ದಾವೆ. ಅನುಭವಿ ಕೃಷಿಕರಿಗೆ ಅನುಭವ ಇಲ್ಲದ ಕೂಲಿ ಕಾರ್ಮಿಕರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂಥ ಕೆಲವು ಸಮಸ್ಯೆಗಳಿದ್ದಾವೆ. ಅದು ನಾವು ಇಲ್ಲಿ ಸ್ವಲ್ಪ ಕಷ್ಟದ ಸಂಗತಿಗಳು. ಅದರಲ್ಲಿ ಮುಖ್ಯವಾಗಿ ನೋಡಿ, ಈಗ ಅಡಿಕೆಗೆ ರೋಗ ಬರ್ತಾ ಉಂಟು, ಸ್ಪ್ರೇ ಕೊಡ್ಲಿಕ್ಕೆ ಉಂಟು. ಅದಕ್ಕೆ ಯಾರೇನು ಸಾಧ್ಯ ಇಲ್ಲ. ದೃಢಕಾಯದವರು ಆಗಬೇಕು, ಮತ್ತು ಅವರು ಕೇಳಿದಷ್ಟು ಕೊಡುವಷ್ಟು ಆರ್ಥಿಕವಾಗಿ ನಾವು ಸಹ ಸಬಲರಾಗಿ ಇರಬೇಕು. ಇಂಥ ಸಮಸ್ಯೆಗಳು ಇದ್ದಾವೆ. ಹಾಗೆಯೇ ಬಹಳ ಮುಖ್ಯವಾಗಿ ಸರಿ, ಇವತ್ತು ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ತಾಂತ್ರಿಕ ಬದಲಾವಣೆಗಳು, ಯಂತ್ರೋಪಕರಣಗಳು ಇದೆಲ್ಲವನ್ನು ಬಳಸ್ಕೊಂಡು ಕೃಷಿಯನ್ನು ಮುಂದೆ ಬೇರೆ ರೀತಿಯಾದಂಥ ದೃಷ್ಟಿಯಲ್ಲಿ ನೋಡಬೇಕಾದ ಅನಿವಾರ್ಯತೆ ಇದೆ ಈಗ. ಯಾಕೆಂದರೆ ಈಗ ಕೂಲಿ ಕಾರ್ಮಿಕರ ಸಮಸ್ಯೆ, ಮತ್ತು ಈಗ ಈ ರಸಗೊಬ್ಬರದ ಸಮಸ್ಯೆ ಅಥವಾ ಬೆಲೆ ಇತರದ ಸಮಸ್ಯೆಗಳಿದೆ. ಇದೆಲ್ಲವನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ನೀವು? ಕೂಲಿ ಕಾರ್ಮಿಕರ ಸಮಸ್ಯೆಗೆ ಅದು ನಿರಂತರ ಬಾಕಿಯ ಉದ್ಯಮ ನೋಡುವಾಗ ನನ್ನ ಅಂದಾಜು ಹೇಳ್ತೇನೆ, ಅದರಲ್ಲಿ ಸಹ ಸಮಸ್ಯೆ ಇದ್ದಾವೆ. ಮುಖ್ಯವಾಗಿ ಹೋಟೆಲ್ನ ಉದ್ಯಮ ನಾನು ಹೇಳ್ತೇನೆ. ಈಗ ಅದರಲ್ಲಿ ಸಹ ಹಾಗೆ ಅನುಭವಿಗಳ ಕೊರತೆ ಆದರೆ ಹೋಟೆಲೇ ಬಂದಾದೀತು. ಅದೇ ರೀತಿ ಬೇರೆ ನಾವು ನೋಡ್ತಾ ಇದ್ದೇವೆ, ಯಾವುದಾದ್ರು ಮಿಲ್ಲುಗಳಲ್ಲಿ ನೋಡ್ತಾ ಇದ್ದೇವೆ. ಅಂಥ ಅನುಭವಿಗಳಲ್ಲಿ ಇದ್ದವರು ಕೈ ಕೊಟ್ಟರೆ ಅಥವಾ ಮರಣ ಹೊಂದಿದರೆ ಅದು ಇದೇ ನಿಂತು ಹೋಗೋ ಸಂಗತಿಗಳು ಆ ಏರಿಯಾದಲ್ಲಿ ಅದು ಖಂಡಿತವಾಗಿ ಅದು ಮುಚ್ಚಿ ಹೋಗೋ ಸಂಗತಿಗಳೇ ಆಗ್ತದೆ. ಆದ ಕಾರಣ ಅಂಥದ್ದೆಲ್ಲ ಘಟನೆಗಳು ನಡೆದಾವು. ಅದರ ಬಗ್ಗೆ ನಾವು ಹೆಚ್ಚಿನ ಏನು ಹೇಳಿ ಸಾಧ್ಯ ಅಲ್ಲ. ನಿಮ್ಮ ವಿಶೇಷವಾಗಿ ವ್ಯವಸಾಯದಲ್ಲಿ, ಕೃಷಿಯಲ್ಲಿ ಈಗ ಇದು ಪ್ರಧಾನವಾದ ಸಮಸ್ಯೆ. ಅದನ್ನು ಈಗ ಮನೆಯವರು ಮಾಡಲಿಕ್ಕೆ, ದುಡಿಲಿಕ್ಕೆ ಎಷ್ಟು ಸಾಧ್ಯ ಅಷ್ಟೇ ಸಾಧ್ಯ. ಅದನ್ನು ಹೇಗೆ ನಿಭಾಯಿಸಲಿಕ್ಕೆ ನೀವು ಎಲ್ಲಿಂದ ಯಾರನ್ನಾದರೂ ಕರೆಯೋದು ಅಥವಾ ಆ ರೀತಿಯಾದ ವ್ಯವಸ್ಥೆ? ಈಗ ಅವರ ಜನ ನಮ್ಮ ಮನೆಗೆ, ನಮ್ಮ ಜನ ಅವರ ಮನೆಗೆ, ಹೀಗೆ ಕೆಲವು ಕಡೆ ಮಾಡ್ತಾ ಇರ್ತಾರೆ. ಹಾಗೇನಾದರೂ ವ್ಯವಸ್ಥೆ ಏನಾದರೂ ಮಾಡಿ? ಆ ವ್ಯವಸ್ಥೆ ಇದೆ. ಅದು ನಾವು ಇಲ್ಲಿ ಅದನ್ನು ಪರಿಪಾಲನೆ ಮಾಡಲಿಲ್ಲ. ನಮ್ಮಿಂದ ಅದು ಆಗುವುದಿಲ್ಲ. ಅಂದರೆ ನಾವು ಸ್ವತಃ ದುಡಿಯೋರಲ್ಲ. ನೀವು ಹೇಳುವ ಲೆಕ್ಕದಲ್ಲಿ ಅದು ಸ್ವತಃ ದುಡಿಯುವ ಮನೆಯವರು ಹೋಗಿ ಅಲ್ಲಿ ಇಲ್ಲಿ ಅಂಥದ್ದು ಬಂದಿತ್ತು. ಕೆಲವು ಗ್ರಾಮೀಣಾಭಿವೃದ್ಧಿ ಯೋಜನೆಗಳೆಲ್ಲ ಅಂತ ಉಂಟು. ವಾರದಲ್ಲಿ 1-2 ದಿನ ಅತ್ಲಾಗಿ ಹೋಗಿ ಕೆಲಸ ಮಾಡಿ ಅವರ ಸ್ವಂತ ಕೆಲಸ ಮಾಡೋದು. ಅದು ಒಳ್ಳೆ ಇದು ಸ್ಪಂದಿಸಬೇಕು ಅದಕ್ಕೆ ನಾವು. ಈಗ ಸದ್ಯ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ ನೀವು? ಈಗ ಪ್ರಧಾನ ಅಡಿಕೆ ಮತ್ತು ಕಾಳುಮೆಣಸು. ಇದು ಅಡಿಕೆಯ, ಈಗ ಅಡಿಕೆ ಬಗ್ಗೆ ಮಾತನಾಡೋದಾದರೆ, ಅಡಿಕೆ ವರ್ಷದಲ್ಲಿ ಯಾವ ತಿಂಗಳಲ್ಲಿ ನಿಮ್ಮ ಅಡಿಕೆ ಬಗ್ಗೆ ಕೆಲಸಗಳ ಚಟುವಟಿಕೆಗಳು ಆರಂಭ ಆಗುತ್ತೆ? ಅಂದರೆ ನೋಡಿ, ಇದು ಹಣ್ಣಾಗೋದು ಹೆಚ್ಚು ಕಡಿಮೆ ನವೆಂಬರ್ ತಿಂಗಳ ನಂತರ ಹಣ್ಣಾಗುವ ದಿನ. ಆಗ ಕಟಾವು ಮಾಡೋ ದಿನ. ಆಗ ಕೂಲಿ ಕಾರ್ಮಿಕ ಭಾರ ಇದ್ದರೆ ಅಡಿಕೆ ಲಾಸ್ ಅಂದರೆ ಕೆಳಗೆ ಬಿದ್ದು ಕೊಳೆತು ಹೋಗ್ತದೆ ಒಂದು. ಇನ್ನೊಂದು ಜೂನು ಅಥವಾ ಮೇ ಎಂಡಿಗೆ ಆಗುವಾಗ ಒಂದು ಸ್ಪ್ರೇ ಕೊಡೋ ಕ್ರಮ ಉಂಟು. ಆಗಲೂ ಜನರ ಅತ್ಲಾಗಿತ್ಲಾಗಿ ಆಗಿ ಹೋದರೆ ಅವ ಕಷ್ಟವೇ. ಅವನ ಇಡೀ ವರ್ಷದ ಬೆಳೆ ಉಂಟಲ್ಲ, ಮದ್ದು ಕೊಡದಿಸ್ ನಿಮಗೆ ಆರಂಭದಲ್ಲಿ 1-2-3 ತಿಂಗಳು ಮತ್ತು ಕೊನೆಯಲ್ಲಿ ಹಣ್ಣಾಗುವ ಟೈಮಲ್ಲಿ ಅದು ಭಾಳ ಮುಖ್ಯವಾದ್ದು. ಹಾಗೆ ಅದರೊಟ್ಟಿಗೆ ಬೇರೆ ಅಡಿಕೆಯೊಟ್ಟಿಗೆ ನೀವು ಕಾಳು ಮೆಣಸು ಹಿಡಿದ್ರಿ. ಕಾಳು ಮೆಣಸನ್ನು ನೀವು ಯಾವ ರೀತಿಯಾಗಿ ಇದರ ಚಟುವಟಿಕೆಗಳು ಎಲ್ಲಿಂದ ಆರಂಭ ಮಾಡ್ತೀವಿ? ಕಾಳು ಮೆಣಸಿನ ಈಗಿನ ಧಾರಣೆಯಲ್ಲಿ ಅದನ್ನು ನಾವು ತುಂಬ ಮೆಚ್ಚಿಕೊಳ್ತೇವೆ. ಈಗ ಭಾರಿ ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಂಟು. ಒಳ್ಳೆ ದುಡಿಯವರಿದ್ದಾರೆ. ಭಾರಿ ಕೃಷಿ ನಡೀತಾ ಉಂಟು ಈಗ. ಇದು ಎಷ್ಟು ಸಮಯ ಈ ಧಾರಣೆ ನಿಲ್ತದೆ ನಮ್ಗೆ ಗೊತ್ತಿಲ್ಲ. ಅಂತೂ ಇದು ಕೆಲವು ಪ್ರದೇಶದಲ್ಲಿ ವಿಯೆಟ್ನಾಂ ಮೇನ್ ಅಂಥ ಪ್ರದೇಶದಲ್ಲಿ ನಾಶ ಆಗಿತ್ತು ಸಂಪೂರ್ಣ. ಅಲ್ಲಿ ಈಗ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಕೃಷಿ ನಡೀತಾ ಉಂಟು ಅಂತ ಕೇಳಿದ್ದೇನೆ. ಬಹಳ ವೈಜ್ಞಾನಿಕವಾಗಿ ಅಲ್ಲಿಗೆ ಆ ಬೆಳೆ ಬೆಳೆಸ್ತಾ ಉಂಟು. ಕಸಿ ಮತ್ತು ಅದಕ್ಕೆ ಮದ್ದು ಕೊಡೋದು ಇಂಥದ್ದೆಲ್ಲ ಮಾಡಿ ಅದನ್ನು ಬೆಳೆಸ್ತಾರೆ. ಈಗ ನೀವು ಕೇಳಿದ ಪ್ರಶ್ನೆ, ಕಾಳು ಮೆಣಸಿನ ಕೃಷಿ ಚಟುವಟಿಕೆ ಯಾವ ತಿಂಗಳಲ್ಲಿ ಆರಂಭ ಮಾಡ್ತೀರಿ? ಅದಕ್ಕೆ ಆರೈಕೆ ಅಥವಾ ಅದನ್ನು ಯಾವ ರೀತಿಯಲ್ಲಿ ಆರಂಭ ಮಾಡ್ತೀರಿ ಅಂತ ನೋಡಿ. ಅದಕ್ಕೆ ದೊಡ್ಡ ಸಮಸ್ಯೆ ಬಂದದ್ದು ಈಗ ನಮ್ಮ ಕೈಯಲ್ಲಿ ಪರಿಹಾರ ಆಗಿದೆ. ಯಾವುದಂದರೆ ವಿಲ್ಟ್, ಶೀಘ್ರ ಸೊರಗು ರೋಗ. ವಿಲ್ಟ್ ಬರೋದು. ಈ ಶೀಘ್ರ ಸೊರಗು ರೋಗಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿದೆ ಈಗ. ಅಂದರೆ ಅಡಿಗಿಡ ಬೇರೆ, ಅದರದ್ದೇ ಕುಟುಂಬದ ಕೊಲಬ್ರಿಯಾನ್, ಅದು ಬ್ರೆಜಿಲಿಯನ್, ಅದೊಂದು ಬಳ್ಳಿ. ಅದಕ್ಕೆ ರೋಗ ಇಲ್ಲ. ಆದ ಕಾರಣ ಅಡಿಗಿಡವನ್ನು ಅದನ್ನು ಕೊಟ್ಟು ಮೇಲ್ಗಡೆಗೆ ಕಾಳುಮೆಣಸು, ಅದು 100ಕ್ಕೆ 100 ಸಕ್ಸಸ್.
ಹೌದು. ಆದ ಕಾರಣ ಆ ರೋಗವನ್ನು ಅದು ಸಂಪೂರ್ಣ ತಡೆಗಟ್ಟಿದೆ. ಹೌದು, ಒಂದು ಆಯಿತು. ಇನ್ನು ಅದರ ಧಾರಣೆ ಒಳ್ಳೆ ಇದ್ದ ಕಾರಣ ಕಟಾವು ಬಿಟ್ಟರೆ ಬಾಕಿದ್ದು ಪ್ರೊಸೆಸಿಂಗ್ ಮನೆಯಲ್ಲಿ ಮ್ಯಾಷಿನ್ ಯಾಂತ್ರೀಕರಣ ಆಗಿದೆ. ಮತ್ತು ಒಂದು 5 ಬಿಸಿಲು 6 ಬಿಸಿಲು ಒಣಗಿಸುವುದು, ದಾಸ್ತಾನು ನೀಡುವುದು, ಅಥವಾ ಕೂಡಲೇ ಮಾರ್ಬೋದು. ಈಗ ಅದಕ್ಕೆ ಒಳ್ಳೆಯ ಧಾರಣೆ ಅಂದರೆ 600 ರೂಪಾಯಿಗೆ ಉಂಟು ಈಗ ಕಿಲೋಕ್ಕೆ. ಅಷ್ಟು ಸುಲಭದ ಕೃಷಿಗೆ ಅಷ್ಟು ಧಾರಣೆ ಯಾವುದಿಲ್ಲ ಈಗ. ಆದ ಕಾರಣ ಕಾಳುಮೆಣಸು ನಾನು ಮೆಚ್ಚಿದ್ದೇನೆ. ಓಕೆ. ಈಗ ನಿಮ್ಮ ಅಡಿಕೆ ತೋಟದೊಟ್ಟಿಗೆ ಕಾಳುಮೆಣಸು ಒಂದು ಬೇಸಾಯದ ರೀತಿಯಲ್ಲಿ ಅಥವಾ ಮಿಶ್ರ ಹೌದೌದು ಧಾರಣೆ ಲೆಕ್ಕದಲ್ಲಿ ಯಾವುದು ಪ್ರಧಾನ ಆಗುತ್ತೆ, ಹೌದೌದು ಖಂಡಿತ ಧಾರಣೆ ಲೆಕ್ಕದಲ್ಲಿ ಯಾವಾಗ ಯಾವುದನ್ನು ಸೈಡ್ ಹಾಕಿ ಮುಂದೆ ಬರುತ್ತೆ ಅಂತ ಹೇಳಲಿಕ್ಕಾಗಿದೆ. ಇದರೊಟ್ಟಿಗೆ ಇನ್ನೂ ಏನೇನು ಬೆಳೆಗಳನ್ನು ಬೆಳಿತಾ ಇದ್ದೀರಿ ನೀವು? ಬಾಳೆಯ ಬೆಳೆಯ ಅನುಭವ ಹೇಗಿದೆ ನಿಮಗೆ? ಬಾಳೆ ಧಾರಣೆ ಬಗ್ಗೆ ಈಗ ತುಂಬ ಕೆಳ ಹಂತದಲ್ಲಿದೆ. ಅದು ಈಗ ಅದು ವರ್ಷಂಪ್ರತಿ ಹಾಗೆ ಅದು ಸಾಧಾರಣ ಜನವರಿ ನಂತರ ಮೇವರೆಗೆ ಅದಕ್ಕೆ ಧಾರಣೆ ಕಡಿಮೆ ಈಗ ಬಿದ್ದಿದೆ. ಆಗ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ನೆಡುವಾಗ ಆ ಗ್ಯಾಪನ್ನು ಸ್ವಲ್ಪ ನೋಡಿ ನೆಡ್ಬೋದು. ಸಾಧಾರಣ ನಾವು ಜೂನ್ನಲ್ಲಿ ನೆಟ್ಟರೆ ಜೂನಿಗೆ ನೆಕ್ಸ್ಟ್ ಅಂದರೆ 12 ತಿಂಗಳು 14 ತಿಂಗಳೊಳಗೆ ಕಟಾವಿಗೆ ಬರ್ತದೆ ಬಾಳೆ. ಹೌದು. ಆದ ಕಾರಣ ಆ ಒಂದು ಗ್ಯಾಪನ್ನು ನಾವು ನೋಡಿ ಆಗ ಹಬ್ಬಗಳು ಎಲ್ಲ ನಾಗರ ಪಂಚಮಿ ಹಿಡಿದದ್ದು ಮತ್ತು ನಾಡ್ದು ನವಂಬರ್ ಡಿಸೆಂಬರ್ವರೆಗೆ ಉಂಟಲ್ಲ ಯಾವುದು ನಮ್ಮ ಎಲ್ಲ ಹಬ್ಬಗಳು. ಆದ ಕಾರಣ ತಕ್ಕ ಮಟ್ಟಿಗೆ ಅದು ಒಳ್ಳೆ ಧಾರಣೆ ಸಿಗುವ ಬೆಳೆ. ಇನ್ನಿತರ ಸಮಯದಲ್ಲಿ ಅದಕ್ಕೆ ಏನೂ ಸಾಲದು. ಈಗ ನಮ್ಮ ಊರಲ್ಲಿ ಉಪ್ಪಿನಂಗಡಿ ಕಡೆಯಲ್ಲೆಲ್ಲ 10 ರೂಪಾಯಿಗೆ ಸಹ ಅದು ಬೇಡ. ಅದನ್ನು ನಾವು ದನಗಳಿಗೆ ಹಾಕುವ ಹಂತಕ್ಕೆ ಬಂದು ನಿಂತಿದೆ ಈಗ. ಅಷ್ಟು ದರ ಕಡಿಮೆ ಆಗಿದೆ. ಅಥವಾ ಶಾಲೆಗೆ ಅಂಗನವಾಡಿಗೆ ಕಳಿಸ್ಕೊಡ್ಬೋದು ಸ್ವಲ್ಪ. ಹೌದು, ಮಕ್ಕಳಿಗೆ ಇರಲಿ ಅಂತೇಳಿ. ಅಥವಾ ನೆಂಟರು ಬಂದು ಹೋಗುವಾಗ ಕೊಡಲಿಕ್ಕೆ ಒಂದೊಂದು ಸ್ವಲ್ಪ ಕೊಡ್ಬೋದು. 25 ಬಾಳೆ. ಈಗ ಅದರಿಂದ ಆದಾಯವನ್ನು ನಿರೀಕ್ಷೆ ಮಾಡುವ ಹಾಗೆ. ಎಸ್ ಅಂಕಲ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ನಾವು ಇವತ್ತಿನ ದಿನ ವಿಶೇಷವಾಗಿ ಶ್ರೀ ಪಾಂಡುರಂಗ ನಾಯಕ್ ಅವರೊಟ್ಟಿಗೆ ಒಂದಷ್ಟು ಕೃಷಿಯ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡಿತಾ ಇದ್ವಿ. ಯಾವ ರೀತಿಯಾಗಿ ಅವರ ಅನುಭವಕ್ಕೆ ಬಂದ ಕೃಷಿಗಳನ್ನು ಅವರು ನಮ್ಮೊಟ್ಟಿಗೆ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ, ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವಿರಾಮದ ಬಳಿಕ ವಿಶೇಷ ಕೃಷಿ ಮಾಹಿತಿ ಸ್ಪಂದನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಶ್ರೀ ಪಾಂಡುರಂಗ ನಾಯಕ್ ಅವರೊಟ್ಟಿಗೆ ಸಾಕಷ್ಟು ವಿಷಯಗಳನ್ನು ಇವತ್ತಿನ ಪ್ರಸ್ತುತ ಯಾವ ರೀತಿಯಾದಂಥ ಕೃಷಿ ವಿಷಯಗಳ ಚರ್ಚೆ ಆಗ್ತಾಯಿದೆ ಆ ಬಗ್ಗೆ ಕೃಷಿಗಳಲ್ಲಿ ವಿಶೇಷವಾದಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ. ಇದನ್ನು ಮುಂದುವರಿಸೋಣ. ಎಸ್ ಸರ್, ಹಾಗೆ ನೀವೀಗ ಕಾಳು ಮೆಣಸು ಆಯಿತು ಮತ್ತು ಅಡಿಕೆ ಆಯಿತು, ಇದ್ರ ಬಗ್ಗೆ ಈಗ ಪ್ರಸ್ತುತ ಕಾಲದ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರಿ, ನಮ್ಮ ಜೊತೆಗೆ ಮಾತನಾಡಿದರೆ. ಹಾಗೆ ಮುಖ್ಯವಾಗಿ ಈಗ ತೆಂಗು ಮತ್ತು ನೀವು ಬೆಳೀತಕ್ಕಂಥ ಇನ್ನೂ ಕೆಲವು ಬೆಳೆಗಳು ಯಾವುದು, ಅದರ ಬಗ್ಗೆ ಒಂದಷ್ಟು ಮಾತನಾಡೋಣ. ಈಗ ತೆಂಗಿನ ಬಗ್ಗೆ ಹೇಳೋದಾದರೆ ಅದರ ಉತ್ಪನ್ನ ಆಗಲಿ ಅಥವಾ ಅದರ ಬೆಳೆಯುವ ಕ್ರಮವಾಗಲಿ, ಅದರ ಖರ್ಚು ವೆಚ್ಚಗಳು, ಅದನ್ನು ನಿಭಾಯಿಸುವುದು, ಇದನ್ನೆಲ್ಲ ಹೇಗೆ ನೀವು ನಿಮ್ಮ ಅನುಭವಕ್ಕೆ ಬಂದ ಹಾಗೆ ನಿಗಾ ವಹಿಸ್ತಾ ಇದ್ದೀರಿ? ತೆಂಗಿನ ಬಗ್ಗೆ ನಾವು ಹೇಳುವುದಿದ್ರೆ, ತೆಂಗು ಈ ಮಾರುಕಟ್ಟೆಯ ಬಗ್ಗೆ ಇಲ್ಲಿ ಸಮೀಪವೇ ಅದು ಬೇಡದ ಬೆಳೆ ಅಲ್ಲ. ತೆಂಗಿನಕಾಯಿ ಈಗ ಧಾರಣೆ ಈಗ ಪ್ರಕೃತ ಕಡಿಮೆ ಇದೆ. ಈಗಿನ ಧಾರಣೆ ನಿಜವಾಗಿ ಆದರೂ 32 ರೂಪಾಯಿ ಇದ್ದದ್ದು ಕೆಜಿಗೆ ಈಗ 15ಕ್ಕೆ ಬಂದು ನಿಂತಿದೆ. ಇನ್ನೊಂದು ಕಡೆಯಲ್ಲಿ ಕೂಲಿ ಕಾರ್ಮಿಕರು ಮರಕ್ಕೆ ಹತ್ತುವವರಿಲ್ಲ, ಕಡಿಮೆ, ಹೊಸ ಪ್ರತಿಭೆಗಳಿಗೆ ಬೇಡ. ಆದರೂ ಈಗ ಯಾಂತ್ರೀಕರಣ ಆಗಿದೆ ಮರಕ್ಕೆ ಹತ್ತುವುದರ ಬಗ್ಗೆ. ಅದನ್ನೆಲ್ಲ ಕೆಲವು ನಾವು ನಿಭಾಯಿಸ್ಕೊಳ್ಬೋದು. ಮತ್ತು ತೆಂಗಿನಕಾಯಿಗೆ ಧಾರಣೆ ಕಡಿಮೆ ಆದರೂ ಸಹ ಸಿಯಾಳಕ್ಕೆ ರೇಟ್ ಇದೆ. ಅದು ಎಷ್ಟೇ ಹೇಳಿ ಸಿಯಾಳ ನಮಗೆ ಈಗಿನ ಧಾರಣೆಯಲ್ಲಿ ಖಂಡಿತ ಒಳ್ಳೆ ರೇಟ್. ಅದು ಒಂದು ಸಿಯಾಳಕ್ಕೆ 20 ರೂಪಾಯಿ ಮೇಲೆ ರೇಟು. ಅದನ್ನು ತೆಗೆಯುವುದು ಮಾತ್ರ ಸ್ವಲ್ಪ ಜಾಗ್ರತೆ, ಕೆಳಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಇಳಿಸಬೇಕು. ಆದ ಕಾರಣ ಅದನ್ನು ನಾವು ನೋಡಬೇಕು. ಅದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಧಾರಣೆ ಅವನಿಗೆ ಕೊಟ್ಟು, ಮರ ಏರುವವನಿಗೆ ಆಕರ್ಷಕ 50 ರೂಪಾಯಿ ಅಂದರೆ 50 ರೂಪಾಯಿ. ನಮ್ಮ ಊರಲ್ಲಿ ದೊಡ್ಡ ಕಿರಾಣಿ ಈ ಕಡೆ ಕೆಲವು 100 ರೂಪಾಯಿ ಹೇಳಿಯಾರು, ಅದು ನನಗೆ ಗೊತ್ತಿಲ್ಲ. ನಮ್ಮ ಈ ಉಪ್ಪಿನಗಡಿ ಕಡೆಯಲ್ಲೆಲ್ಲ 40-50 ರೂಪಾಯಿಗೆ ಅದು ದೊಡ್ಡ, ಅದು ಒಳ್ಳೆ ಆಕರ್ಷಕ ಧಾರಣೆ ಆಗ್ತದೆ, ರೇಟ್ ಆಗ್ತದೆ.
ಅಷ್ಟು ಕಷ್ಟ ಆದರೂ ಸಹ ಅದನ್ನು ಸಿಯಾಳವನ್ನು ಒಂದು ನೋಡ್ಬೋದು. ಉಪದ್ರ ಮಂಗಗಳದ್ದಿದ್ದಾವೆ, ನುಸಿ ಪೀಡೆ ಇದ್ದಾವೆ. ಮತ್ತು ಕೆಲವು ದಿಕ್ಕಿನಲ್ಲಿ ಸುತ್ತಮುತ್ತ ಎಲ್ಲರೂ ಎಲ್ಲಿ ಹೋದ್ರಲ್ಲಿ ಬೋರ್ವೆಲ್ ಅಂದರೆ ಅಡಿಕೆ ತೋಟದವರು ಎಬ್ಬಿಸಿದ್ದಾರೆ. ಅಡಿಕೆ ಧಾರಣೆ ಏರ್ತಾ ಉಂಟು, ನೀರು ವರ್ಷ ಕೆಳಗೆ ಹೋಗ್ತಾ ಉಂಟು. ಇದು ಮೇಲೆ ಹೋದಾಗಿ ನೀರು ಕೆಳಗೆ ಹೋಗ್ತಾ ಉಂಟು. ಇದು ಮನುಷ್ಯರು ತಿಳಿಯುವುದಿಲ್ಲ. ಅಂತೂ ಅಡಿಕೆಗೆ ಧಾರಣೆ ಏರಿದ ಕಾರಣ ಬೋರ್ವೆಲ್ಗಳು ಎಲ್ಲಿ ಹೋದರೂ ಅರ್ಭಟ ಕೊಡ್ತಾ ಇದ್ದಾವೆ. ಆದ ಕಾರಣ ನಮಗೆ ಸಹ ತೊಂದರೆ ಬಂದಿದೆ ನೀರಿನ ಬಗ್ಗೆ. ಅದನ್ನೆಲ್ಲ ನಾವು ಹೇಳ್ತಾ ಹೋದರೆ ಆಗುವುದಿಲ್ಲ. ಅದು ಹೇಗೋ ಪ್ರಕೃತಿ ನಿಯಮವದು. ಆದ ಕಾರಣ ಅದಕ್ಕೂ ಸಹ ಅಲ್ಲಿ ಕಾಳುಮೆಣಸು, ಅಲ್ಲಿ ಬಾಳೆ ನೆಡಲಿಕ್ಕಾಗ್ತದೆ. ನಮ್ಮಲ್ಲಿ ಇದೆ ಕಾಳುಮೆಣಸು ಉಂಟು, ಬಾಳೆ ಉಂಟು ಅಲ್ಲಿ. ಮತ್ತು ನಾವು ಸಿಯಾಳ ಮಾರೋದಿಲ್ಲ. ಪದಾರ್ಥಕ್ಕೆ ಆಗುವಂಥ ತೆಂಗಿನಕಾಯಿಯೇ ಮಾರಾಟ ಮಾಡೋದು. ನಾವು ಸಿಯಾಳ ಮಾರೋದು ಯೆಲ್ಲೋ ಡಾರ್ಫ್, ಹಳದಿ ಉಂಟಲ್ಲ, ಗೆಂದಾಳಿ, ಅದನ್ನು ನಾವು ಮಾರ್ತೇವೆ. ಅದು 25 ರೂಪಾಯಿಗೆ ಹೋಗ್ತದೆ ಉಪ್ಪಿನಂಗಡಿಯಲ್ಲಿ. ಅದು ಈಗ ಒಳ್ಳೆಯ ಧಾರಣೆ ಅದು. ಮತ್ತು ಅದರಲ್ಲಿ ಎಡೆಬೇಳೆ, ಎಲ್ಲದಕ್ಕೂ ಎಡೆಬೇಳೆಯೇ ನಾನು ಹೇಳಿದರೆ ಒಂದು ತಕ್ಕ ಮಟ್ಟಿಗೆ ಕೆಲವು ಮದ್ದು. ಕೆಲವು ಸರ್ತಿ ಎಡೆಬೇಳೆ ಉಪಬೆಳೆ ನನಗೆ ಪ್ರಧಾನ ಬೆಳೆ ಆಗ್ತದೆ. ಒಮ್ಮೆ ಸೋಲುವಂಥ ಉಂಟು ಕ್ರಮ ಉಂಟು. ಮತ್ತು ಕೃಷಿಕನಿಗೆ ಒಂದಲ್ಲ ಒಂದು ಎಡರು ದೊಡರು ಇರ್ತದೆ. ಹೌದು, ಅದನ್ನೆಲ್ಲ ನಾವು ಅಂದರೆ ಈಗ ಇದೆಲ್ಲವನ್ನು ಬಿಟ್ಟು ಇನ್ನು ಬೇರೆ ಬೇರೆ ಯಾವ ಉತ್ಪನ್ನಗಳು, ಆದಾಯದ ಉತ್ಪನ್ನಗಳು ಇರತಕ್ಕಂಥ ತೋಟಗಳಲ್ಲಿ, ನಿಮ್ಮ ತೋಟಗಳಲ್ಲಿ ಬೆಳೆಗಳನ್ನು ಬೆಳಿತೀರಿ? ಜಾಯಿಕಾಯಿ, ಇನ್ನೊಂದು ಪಪ್ಪಾಯಿನ ನಾನು ಇಲ್ಲಿ ಮಾರಾಟ ನಾನು ಮಾಡುವುದಿಲ್ಲ. ನನ್ನಲ್ಲಿ ಖಂಡಿತವಾಗಿ ಈಗ ಲೆಕ್ಕ ಮಾಡಿದರೆ ಎಷ್ಟುಂಟು ನನಗೆ ಗೊತ್ತಿಲ್ಲ. ಮರ ನಾವು ತಿಂದ ಪಪ್ಪಾಯಿ ಬೀಜವನ್ನು ನಾವು ಬಿಸಾಡೋದು, ತೋಟಕ್ಕೆ ನಾವು ಬಿಸಾಡೋದು, ಚೆಲ್ಲುವುದು, ಇಡೀ ತೋಟಕ್ಕೆ ಚೆಲ್ಲುವುದು. ಅದು ನೋಡಿದರೆ ಮಾತ್ರ ಗೊತ್ತಾದೀತು. ಹೌದು, ನಾವು ಕೆಲಸದವರಿಗೂ ನಮಿಗೂ ಬಂದವರಿಗೂ ಹಂಚುತ್ತೇವೆ. ಈಗ ಇನ್ನೂ ಗೊತ್ತಿಲ್ಲ, ಹೇರಳ ಸಿಕ್ಕಿದರೆ ಇನ್ನೂ ಮಾರಾಟ ಮಾಡಬೇಕಷ್ಟೇ. ಅಂತೂ ಪಪ್ಪಾಯಿಯನ್ನು ನಾನು ತುಂಬ ಲೈಕ್ ಮಾಡ್ತೇನೆ. ಮತ್ತು ಜಾಯಿಕಾಯಿ ಸಹ ಈಗ ಧಾರಣೆ ಕಡಿಮೆ ಆಗಿದೆ. ಅಂದರೆ ಎಲ್ಲಿ ಹೋದರೂ ಜಾಯಿಕಾಯಿಗೆ ಭಾರಿ ಕೃಷಿ ಆಗ್ತಾ ಉಂಟು. ಜಾಯಿಕಾಯಿದ್ದು ಕೇರಳದಿಂದ ಲೋಡ್ ಬರ್ತಾ ಉಂಟು ಅಂತ ಹೇಳ್ತಾನೆ. ಎಲ್ಲಿಗೆ? ಮಂಗಳೂರು ಬಂದರಕ್ಕೆ. ಅದು 300ರ ಮೇಲೆ ಕ್ರಯ ಇತ್ತು, ಈಗ ಅದಕ್ಕೆ 200 ರೂಪಾಯಿ ಕ್ರಯ ಆಗಿದೆ ಕಿಲೋಕ್ಕೆ. ಆದ ಕಾರಣ ಇಂಥದ್ದೆಲ್ಲ ಸಮಸ್ಯೆ ಹುಟ್ಟುತ್ತಾ ಇರ್ತದೆ. ಎಲ್ಲರೂ ಎಲ್ಲ ಕೃಷಿ ಮಾಡೋಗುಂಟಲ್ಲ, ನಾವು ಬಿಡಬೇಕಾಗ್ತದೆ. ಅದೆಲ್ಲ ಜಾಣ್ಮೆ. ಕೃಷಿಯಲ್ಲಿ ಸೋಲು ಗೇಲು ಅಂತೇಳಿ ಅದನ್ನೆಲ್ಲ ಕೂಗುದು ಸಾಧ್ಯ ಇಲ್ಲ. ಎಲ್ಲದರಲ್ಲಿ ಸಮಸ್ಯೆ ಉಂಟು, ಇದರಲ್ಲಿ ಸಹ ಕೆಲವು ಸಮಸ್ಯೆ ಉಂಟು. ರೇಟು ಏರ್ತಾ ಉಂಟು ಕೆಲವು ಸರ್ತಿ, ಅದೆಲ್ಲ ಅಲ್ವಾ. ಈಗ ನೀವು ಯಾವುದೇ ಕೃಷಿಯನ್ನು ಮಾಡಿದರೂ ಸಹ ಈಗ ಸರ್ಕಾರದಿಂದ ಸಾಕಷ್ಟು ಇಲಾಖೆಗಳೇ, ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ಹೀಗೆ ಬೇರೆ ಬೇರೆ ಸೌಲಭ್ಯಗಳು ಮತ್ತು ಈ ಸಬ್ಸಿಡಿಗಳು ಇನ್ನೊಂದು ಮುನ್ನೊಂದು ಸಾಕಷ್ಟು ಇರ್ತದೆ. ಇದರ ಮಾಹಿತಿಯನ್ನು ನೀವು ಎಲ್ಲಿಂದ ಪಡಿತೀರಿ ಮತ್ತು ಅದನ್ನು ನಿಮ್ಮ ಅನುಭವಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಂಡಿದ್ದೀರಿ? ಸಾಧ್ಯ ಉಂಟು. ಅದು ಹಾಗಾಗಿ ಹೋಗಬೇಕು. ಮನೆಯಲ್ಲಿ ಕೂತ್ಕೊಂಡು ಇದ್ದರೆ ಸಹ ಆಗೋದಿಲ್ಲ. ಅಲ್ಲಿ ಹೋಗಿ ಅದರ ಬಗ್ಗೆ ಕೂಲಂಕುಷಿ ಕೇಳಿದರೆ ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಬಳಸ್ಕೊಂಡಿದ್ದೀರಿ ಹೆಚ್ಚು ಸರ್ಕಾರದ ಸೌಲಭ್ಯಗಳನ್ನು? ಯಾವ ವಿಷಯಗಳಲ್ಲಿ ಬಳಸ್ಕೊಂಡಿದ್ದೀರಿ? ಅದು ನೋಡಿ, ಕಾಳು ಮೆಣಸಿನ ಬಗ್ಗೆ ನಮಗೆ ಇಲ್ಲಿ ಆರ್ಥಿಕವಾಗಿ ಅಲ್ಲಿಂದ ನಮಗೆ ಹಣ ಸಿಕ್ಕಿದೆ. ಹೌದು, ಕಾಳು ಮೆಣಸು ಸಿಕ್ಕಿದೆ. ಈಗ ನೋಡಿ, ಇನ್ನು ಇರಿಗೇಷನ್ ಬಗ್ಗೆ ನಮಗೆ ಸಿಕ್ಕಿದೆ. ಡ್ರಿಪ್ ಇರಿಗೇಷನ್ ಬಗ್ಗೆ 70% ನಮಗೆ ಅವರು ಸಬ್ಸಿಡಿ ಕೊಟ್ಟಿದ್ದಾರೆ. ಯಾವುದು? ತೋಟಗಾರಿಕೆ ಇಲಾಖೆಯಿಂದ ಸಿಕ್ಕಿದೆ. ಅದು ನಾವು ಪಡ್ಕೊಂಡಿದ್ದೇವೆ. ಮತ್ತು ಈಗ ನೋಡಿ, ಹೊಸ ಕೆಲವು ಯೋಜನೆ ಎಲ್ಲ ಬಂದಿದೆ. ಈಗ ಯಾವುದಂತ ಹೇಳಿದರೆ, ಓವರ್ ಟ್ಯಾಂಕ್ ಮಾಡೋದಿದ್ರೆ ಈ ನೀರಿನ ಮತ್ತು ವಿದ್ಯುತ್ತಿನ ಕೆಲವು ಕೊರತೆಗೆ ಅದು ಸಮಸ್ಯೆಗೆ ಪರಿಹಾರ ಕೊಡ್ತದೆ. ಗುಡ್ಡದಲ್ಲಿ ಟಾಂಕಿ ಕಟ್ಟೋದು, ಅದರ ಬಗ್ಗೆ ನಾವು ಈಗ ಕೇಳಿ ನೋಡಿದ್ದೇವೆ. ಈಗ ಅದಕ್ಕೂ ಸಹ ಸರ್ಕಾರದಿಂದ ಧನ ಸಹಾಯ, ಸಬ್ಸಿಡಿ ಮತ್ತು ಸೊಸೈಟಿಯಿಂದ ಲೋನ್ ಸಿಗ್ತದೆ. ಆದ ಕಾರಣ ನಾವು ಆರ್ಥಿಕವಾಗಿ ಹಿಂದಿದ್ದದ್ದು ಸಹ ಹಣ ಹಾಗೆ ಎಲ್ಲ ಆ ಮೂಲೆಯಿಂದ ನಾವು ಬಳಸ್ಕೊಳ್ಬೋದು. ಟಾಂಕಿಗೆ ನೀರು ತುಂಬಿಸಿದರೆ ಅಲ್ಲಿಂದ ಇರಿಗೇಷನ್ ಎಲ್ಲ ಹಾಗೆ ಮಾಡ್ಬೋದು. ಸ್ವಲ್ಪ ಹೈಟಿಗೆ ಮಾಡಿ ಆ ಥರ ಮಾಡ್ತಕ್ಕಂಥ. ಆಮೇಲೆ ಏಕಕಾಲದಲ್ಲಿ 200 ಮರಕ್ಕೂ ನೀರು ಹೋಗಲಿಕ್ಕೆ ಮತ್ತು ಅದರೊಟ್ಟಿಗೆ ಕೆಲವು ಮ್ಯಾನ್ಯೂರ್ಗಳು ಕಳಿಸಿ, ಹಾಗೆ ಮನುಷ್ಯರ ಕೂಲಿ ಆಳುಗಳ ಇದು ಸ್ವಲ್ಪ ವಹಿವಾಟು ಕಡಿಮೆ ಆಗ್ತದೆ. ಅವರನ್ನು ನಾವು ಹೆಚ್ಚು ಅವಲಂಬನೆ ಮಾಡಬೇಕಾಗಿಲ್ಲ. ಅಂಥದ್ದೆಲ್ಲ ಉಂಟು, ಅದನ್ನು ನಾವು ಬಳಸ್ಕೊಳ್ಬೇಕು. ಕೂತ್ಕೊಂಡು ಸುಮ್ಮನೆ ಇಲ್ಲದೆ ಕೂಗಿದರೆ ಯಾವುದೂ ಆಗುವುದಿಲ್ಲ. ಹೋಗಿ ಮಾಹಿತಿ ಪಡ್ಕೊಳ್ಬೇಕು. ಅದೆಲ್ಲ ನಾವು ಪಡ್ಕೊಳ್ಬೋದು ಅಂಥದ್ದೆಲ್ಲ. ಹಾಗೆಯೇ ಈಗ ಬಹಳ ಮುಖ್ಯವಾಗಿ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನೀವು ಈ ಯಂತ್ರೋಪಕರಣಗಳು ಹೆಚ್ಚು ಬಳಕೆ ಆಗ್ತಾ ಇದೆ. ಅದು ಟ್ರ್ಯಾಕ್ಟ್ರು, ಇನ್ನೊಂದು ಮುನ್ನೊಂದು. ಯಾಕೆಂದರೆ ಈ ಭಾಗದಲ್ಲಿ ನೀವು ಅಡಿಕೆ ತೋಟ ಅಥವಾ ಈ
ತೆಂಗಿನ ತೋಟ ಅಥವಾ ಈ ಬಾಳೆ ಇದ್ರ ಮಧ್ಯದಲ್ಲಿ ಇದಕ್ಕೆ ಮಾನವ ಸಂಪನ್ಮೂಲ ಹೆಚ್ಚಬೇಕಾಗ್ತದೆ, ಮನುಷ್ಯರೇ ಕೆಲಸ ಮಾಡಬೇಕಾಗಿದೆ. ಇದು ಈ ರಾಶಿ ಮಾಡ್ತಕ್ಕಂಥದ್ದಲ್ಲ. ಇದನ್ನು ಹೇಗೆ ನೀವು ಇದಕ್ಕೂ ಸಹ ಈಗ ಯಾಂತ್ರೀಕರಣದ ಏನಾರ ಉಪಯೋಗ ಅಥವಾ ಸಹಕಾರ ಸಿಗ್ತಾ ಇದೆಯಾ ನಿಮಗೆ ಈ ಥರದ ಬೆಳೆಗಳಲ್ಲಿ? ಈಗ ಒಂದು ತೆಂಗಿನಕಾಯಿ ಬಿಡಿಸ್ಲಿಕ್ಕೆ ಈಗ ಜನ ಸಿಗ್ತಾ ಇಲ್ಲ, ಅದಕ್ಕೆ ಒಂದು ಇದು ಬಿಡಿಸ್ಬೇಕು, ಆ ಥರದ್ದೇನೋ ಸಂಶೋಧನೆ ಆಗ್ತಾ ಇದೆ ಉಂಟು. ಈಗ ಇರಿಗೇಷನ್ ಒಟ್ಟಿಗೆ ಹೈಡ್ರೋಪೋನಿಕ್ಸ್ ಅಂತೇಳಿ ನೀರಾವರಿ ಒಟ್ಟಿಗೆ ಗೊಬ್ಬರ ಬರುವುದು. ಹೌದು, ಹೌದು, ನೀರು ಬರ್ತದೆ, ಅದರೊಟ್ಟಿಗೆ ಕಳಿಸುವುದು. ಈಗ ಹಾಗೆ ತೋಟಗಾರಿಕೆ ಎಲ್ಲರೂ ಕೊಡ್ತಾ ಇದ್ದಾರೆ. ಇರಿಗೇಷನ್ ಮಾಡುವಾಗ ಡ್ರಿಪ್ ಇರಿಗೇಷನ್ ಒಟ್ಟಿಗೆ ಮೈಕ್ರೋ ಟ್ಯೂಬಿಗೆ ರಾಸಾಯನಿಕ ಗೊಬ್ಬರ ಉಂಟಲ್ವ, ಅದು ಲಿಕ್ವಿಡ್ ಎಲ್ಲ ಸಿಗ್ತಾ ಉಂಟು. ಈಗ ಅದು ತಿಂಗಳಿಗೊಮ್ಮೆಯ ಅಥವಾ 3 ತಿಂಗಳಿಗೊಮ್ಮೆ ಕೊಡುವ ಹಾಗೆ ಅದಕ್ಕೆ ಬಂದಿದೆ. ಅದಕ್ಕೆ ಬೇರೆ ಒಂದು ಡ್ರಮ್ ಅಂಥದ್ದೆಲ್ಲ ಬಂದಿದೆ. ಅದನ್ನೆಲ್ಲ ನಾವು ಸದುಪಯೋಗ ಮಾಡಿಕೊಳ್ಬೋದು. ಖಂಡಿತವಾಗಿಯೂ ಈ 400 ರೂಪಾಯಿ 500 ರೂಪಾಯಿ ಸಂಬಳ ಕೊಟ್ಟು ಅದು ಸಹ ಅನುಭವಿ ಇಲ್ಲದ ಕೃಷಿಕರು ಪ್ರತಿ ಬುಡಕ್ಕೆ ಗೊಬ್ಬರದ ಬಟ್ಟಿಯನ್ನು ಅದು ಅಗತ್ಯ ಇಲ್ಲ. ಅದು ನೀರಿನೊಟ್ಟಿಗೆ ಬಿಡ್ತಾವೆ, ನೀರು ಅಂಥದ್ದೆಲ್ಲ ತುಂಬ ಅನುಕೂಲಗಳು ಎಷ್ಟೋ ಬಂದಿದ್ದಾವೆ. ಮತ್ತು ಕೈಗಾಡಿಗಳು ಬಂದಿದ್ದಾವೆ. ಹೌದು, ಮತ್ತು ನೋಡಿ ಸ್ಪ್ರೇ ಕೊಡಲಿಕ್ಕೆ ಸಹ ಹಾಗೆ ಮೊದಲು ಒಂದು ಸ್ಪ್ರೇ ಕೊಡಲಿಕ್ಕೆ 3, 4 ಜನ 5 ಜನ ಬೇಕಿತ್ತು. ಈಗ 2 ಸಾಕಾಗ್ತದೆ. ಖಾಲಿ 2 ಸ್ಪ್ರೇಯಲ್ಲಿ ಈ ಯಾಂತ್ರೀಕರಣದಲ್ಲಿ ಬಂದಿದೆ ಈಗ. ಅಂತ ತುಂಬ ಅನುಕೂಲ ಉಂಟು ಈಗ ಅಡಿಕೆಗೆ ಉಂಟು. ಅದೆಲ್ಲ ನಾವು ನೋಡಿಕೊಳ್ಬೇಕು, ನೋಡಬೇಕು, ಹೋಗ್ಬೇಕು. ಈಗ ನಿಮ್ಮ ಪ್ರಕಾರ ನಿಮಗೆ ಈಗ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಗಳಾಗಿರ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ತರಬೇತಿ ಅಥವಾ ಈ ಥರದ ಮಾಹಿತಿ ಶಿಬಿರ ಇನ್ನೊಂದು ಮಾಡಲಿಕ್ಕೆ ಅಲ್ಲಿ ಏನಾದರೂ ಇದೆಯಾ ಅಂತ ನೀವು ಯಾವಾಗೆಲ್ಲ ಹೋಗ್ತಾ ಇರ್ತೀರಿ? ನಾನು ಹೋದದ್ದು ಕಡಿಮೆ, ನನ್ನ ಈ ವಯಸ್ಸಿನಲ್ಲಿ ನಾನು ಹೋಗಲಿಲ್ಲ. ಮತ್ತು ನಾನು ಕೃಷಿ ದರ್ಶನ ಅಂತ ಹೇಳಿ ನಾನು ಭೇಟಿ ಕೊಟ್ಟಿದ್ದೇನೆ ಇಡೀ ಕರ್ನಾಟಕಕ್ಕೆಲ್ಲ, ಒಮ್ಮೆ ಅಲ್ಲ 2 ಬಾರಿ. ಅದೆಲ್ಲ ನಾವು ನೋಡಿ ಅಲ್ಲಿಯ ಅನುಕೂಲ ನೋಡಿ ಅಲ್ಲಿ ಹೋಗಿ ಸ್ವತಃ ಖುದ್ದು ಕೃಷಿಯ ಅಥವಾ ತೋಟಗಾರಿಕೆ ಇಲಾಖೆಯ ಅಲ್ಲಿ ನಡೆಯುವಂಥದ್ದು ಪ್ರಾತ್ಯಕ್ಷಿಕೆ ಅದೆಲ್ಲ ನೋಡಿ ಮಾಹಿತಿ ನಾನು ಪಡ್ಕೊಂಡಿದ್ದೇನೆ. ಹೌದು. ಮತ್ತು ನೀವು ಹೇಳಿದ್ದೀಗ ಯಂತ್ರೋಪಕರಣ ನಮ್ಮಲ್ಲಿ ಸ್ಪ್ರೇ ಕೊಡುವಂಥದ್ದೊಂದು, ಮತ್ತು ಹುಲ್ಲು ತೆಗೆಯುವಂಥದ್ದೊಂದು, ಮತ್ತು ಕಾಳು ಮೆಣಸಿನ ಅದು, ಮತ್ತು ತೆಂಗಿನಕಾಯಿದ್ದು, ಇದೆಲ್ಲ ನಾವು ಯಾಂತ್ರೀಕರಣ ಮಾಡಿದ್ದೇವೆ ನಾವು. ಇವುಗಳನ್ನು ಸಹ ಕೊಂಡುಕೊಳ್ಳುವಾಗ ಇದಕ್ಕೂ ಸಹ ಸರ್ಕಾರದಿಂದ ನಿಮಗೆ ಸಹಕಾರ ಏನಾದರೂ ಆರ್ಥಿಕವಾಗಿ ಸಬ್ಸಿಡಿ ಇನ್ನೇನು ಸಿಗ್ತದೆ? ಉಂಟು, ನಾವು ಅದನ್ನು ಪಡ್ಕೊಂಡಿದ್ದೇವೆ. ನಾವು ಯಾವ ಯಂತ್ರವನ್ನು ಪಡ್ಕೊಳ್ಳುವಾಗಲೂ ನಾವು ಆ ರೀತಿಯೇ ಪಡ್ಕೊಂಡೇ ಬಂದದ್ದು. ಯಾಕೆಂದರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಯಾವುದು ಸಹ ಹೆಚ್ಚಿನ ಬೆಲೆಯಲ್ಲಿ ಇರ್ತವೆ ಯಂತ್ರೋಪಕರಣಗಳು. ಅದಕ್ಕೆ ಸೌಲಭ್ಯ ಈ ರೀತಿ ಏನಾದ್ರು ಸಬ್ಸಿಡಿ ಇನ್ನೊಂದು ಸಿಗೋದಾದರೆ ಸ್ವಲ್ಪ ಕೊಳ್ಳುವಾಗ ಸಹ ಉಪಯುಕ್ತವಾದ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು. ಸರ್, ಹಾಗೆಯೇ ಇವತ್ತಿನ ಕೃಷಿ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿ ಬದಲಾವಣೆ ಆಗಬೇಕು ಅಂತ ನಿಮಗೆ ಏನೇನು ಅನಿಸಿದೆ? ಅದು ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಭಾಳ ಮುಖ್ಯ. ಅಡಿಕೆ ಬಗ್ಗೆನೇ ಮಾತಾಡೋದಾದ್ರೆ, ಮೊದಲಿನ ಅಡಿಕೆಗೆ ಮತ್ತು ಈಗ ಸದ್ಯದ ಅಡಿಕೆಯಲ್ಲಿ ಇದು ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ ಅಂತ ಅನಿಸ್ತಕ್ಕಂಥದ್ದು ಏನು ನಿಮಗೆ? ನನ್ನ ಅನುಭವ ಅಲ್ಲ, ಓದಿದ ಅನುಭವ. ಕೃಷಿಕನಿಗೆ ಒಂದು ಸಮಸ್ಯೆ ಅಂತಂತ ಹೇಳಿದರೆ ಅದು ಅವರವರೇ ನಿಭಾಯಿಸ್ಕೊಳ್ಬೇಕೆ ವಿನಃ ಇನ್ನೊಬ್ಬ ಹೇಳಿ ಅದಾಗುವ ಸಂಗತಿ ಅಲ್ಲ. ಇದು ನನ್ನ ಇತ್ತೀಚೆಗೆ ಓದಿದ ಅನುಭವ, ಅಡಿಕೆ ಪತ್ರಿಕೆಯಲ್ಲಿ ಬಂದ ಅನುಭವ ನಾನು ಹೇಳೋದು. ನನ್ನ ಅನುಭವ ಅಲ್ಲ, ವಿಷಯ ಹೌದದು. ಈಗ ಇಲ್ಲಿ ಸಂಬಳ ಹೆಚ್ಚು, ಎಷ್ಟು ಅಂತಿಲ್ಲ, 400 ರೂಪಾಯಿ ಕಡಿಮೆ ಸಂಬಳ ಇಲ್ಲ. ಇದರ ಎಡೆಯಲ್ಲಿ ಇಲ್ಲಿ 500 ಅಡಿ ಆದರೆ 500 ಅಡಿ, 600 ಆದರೆ 600 ಅಡಿ, 1000 ಅಡಿ ಬೋರ್ವೆಲ್ ಕೋರಿಸೋರಿದ್ದಾರೆ. ಅದಲ್ಲದೆ ನೋಡಿ, ಇದು ಮಲೆನಾಡು ಏರಿಯಾ, ಇಲ್ಲಿ ರೋಗದ ಭೀತಿ ಕಂಡಾಪಟ್ಟೆ, ಸ್ವಲ್ಪ ಅಲ್ಲ ಭಯಂಕರ ರೋಗದ. ಆ ಸಮಯದಲ್ಲಿ ಅಡಿಕೆ ಉಳಿದ್ರೆ ಪುಣ್ಯ ಅಂತ ಹೇಳ್ತಾರಲ್ಲ ಹಾಗೆ. ಅಂತಲ್ಲಿ ಇದು ತುಮಕೂರು ಮತ್ತು ನಿಮ್ಮ ತಿಪ್ಟೂರು, ಆ ಧಾರವಾಡ ಕಡೆ ತರಕಾರಿ ಬೆಳೆಯುವಲ್ಲಿ ಮತ್ತು ನಿಮ್ಮ ಕಬ್ಬು ಬೆಳೆಯುವಲ್ಲಿ ಟ್ರ್ಯಾಕ್ಟರ್ನಿಂದ ಉತ್ತು ಒಬ್ಬೊಬ್ಬ 5,000 10,000 ಸಸಿ ನೆಡ್ತಾ ಉಂಟು. ಅಲ್ಲಿ ಕೂಲಿ ಆಳುಗಳ ಕೊರತೆ ಇಲ್ಲ. ನಾನು ಓದಿದ ನೆನಪಿದು. ನೀರಿಗೆ ಬರ ಇಲ್ಲ, ನಾಲೆಯ ನೀರು. ರೋಗ ಅಂದರೆ ಅಲ್ಲಿ ಡ್ರೈ ಲ್ಯಾಂಡ್. ಇದು 3 ಅವರು ಏಕಕಾಲದಲ್ಲಿ ಪಡ್ಕೊಳ್ತಾರೆ. ಹಾಗಾದರೆ ಅವರಿಗೆ 350 ರೂಪಾಯಿ ಧಾರಣೆ ಸಿಗಬೇಕಾ? ಅವರು ನಮ್ಮಿಂದ ಎಷ್ಟೋ ಪಾಲು ಬೇಗ ಈ ಹಣವನ್ನು 1 ವರ್ಷ 2 ವರ್ಷದೊಳಗೆ ಅವರ ಬಗಲಿಗೆ ಸಂಪಾದನೆ ಮಾಡಿಕೊಳ್ತಾರೆ. ಹೇಗೂ ಅವರು ಇದರ ಮೊದಲು ಮಾಡಿದ್ದಂತ ಹೇಳಿದರೆ ಕಡಿಮೆ ಬೆಲೆಯ ಜೋಳ, ರಾಗಿ ಇದೆಲ್ಲ 10 ರೂಪಾಯಿ 15 ರೂಪಾಯಿ ಒಳಗಿನ ಬೆಳೆ. ಅವರು ಲಾಭ ಹೆಚ್ಚು ಮಾಡಲಿಲ್ಲ ಈ ತನಕ. ಈಗ ಬಾಚಿಕೊಳ್ಳೋದು ಅವರೇ. ಈಗ ನಾವೆಲ್ಲ ಇಲ್ಲಿ ನೀರಿನ ಬಗ್ಗೆಯೂ ಸಹ ನಾವು ಜಾಗೃತ ಆಗಬೇಕು.
ಕೂಲಿ ಆಳುಗಳು ಖಂಡಿತ ಇದು ನಮಗೆ ಸಿಗುವಂಥದ್ದಲ್ಲ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. 400 ಕೊಟ್ಟರೆ ಮತ್ತೊಂದು 2 ದಿವಸ ಅಲ್ಲಿ ಹೋಗಿ 450 ಕೇಳ್ತಾರೆ. ಅವ 2 ದಿನಕ್ಕೆ ಬೇಕಾಗಿ 550 ಹೆಚ್ಚು ಕೊಡ್ತಾನೆ. ಇಲ್ಲಿ ಬಂದು ಅವರು ಉದುರ್ತಾರೆ, 450 ಮಾತ್ರ ಇಲ್ಲಿ ನಾನು ನಿಮ್ಮಲ್ಲಿ ಬರುವುದು ಅಂತೇಳಿ. ಹಾಗೆ ನಾವಿಲ್ಲಿ ಇನ್ನು ಕೂಲಿ ಕಾರ್ಮಿಕರನ್ನು ನಂಬಿ ಸಾಧ್ಯ ಇಲ್ಲ. ನೀರು ಅಡಿಕೆ ಧಾರಣೆ ಏರಿದ ಹಾಗೆ ನೀರು ಅಡಿಗೆ ಹೋಗ್ತಾ ಉಂಟು. ಎಸ್ ಸರ್, ನಾವು ಮತ್ತಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಒಂದಷ್ಟು ಗಂಭೀರವಾದಂಥ ವಿಚಾರಗಳು ಪ್ರಸ್ತುತ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾದಂಥ ಅಡಿಕೆ ಬೆಳೆ ಆಗಿರ್ಬೋದು, ತೆಂಗಿನ ಬೆಳೆ ಆಗಿರ್ಬೋದು, ಇದರಲ್ಲಿ ತೊಂದರೆಗಳು ಏನು ಮತ್ತು ಅದಕ್ಕೆ ಪರ್ಯಾಯವಾಗಿ ಏನನ್ನು ಹುಡುಕಿಕೊಳ್ಳಬೇಕು ಅಂತಕ್ಕಂಥ ಶೋಧನೆಯ ಹಾದಿಯಲ್ಲಿ ಪಾಂಡುರಂಗ ನಾಯಕ್ ಅವರ ಚಿಂತನೆಗಳಿದೆ. ಅದನ್ನು ನಾವು ಮತ್ತಷ್ಟು ಕೇಳೋಣ, ಮತ್ತಷ್ಟು ಮಾಹಿತಿಯನ್ನು ಅವರಿಂದ ಪಡೆಯೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಕೃಷಿ ಮಾಹಿತಿ ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವಿರಾಮದ ಬಳಿಕ ಸ್ವಾಗತ. ಇವತ್ತು ಶ್ರೀ ಪಾಂಡುರಂಗ ನಾಯಕರೊಟ್ಟಿಗೆ ನಾವು ಕೃಷಿ ಬಗ್ಗೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ತೆಂಗು, ಅಡಿಕೆ, ಕಾಳುಮೆಣಸು, ಬಾಳೆ, ಹೀಗೆ ಪ್ರಸ್ತುತವಾಗಿ ಯಾವ್ಯಾವ ಬೆಳೆಗಳದ್ದು ಏನೇನು ಪರಿಸ್ಥಿತಿ ಅಂತ ಇದುವರೆಗೂ ನಾವು ಮಾತನಾಡಿದ್ವಿ. ಈಗ ಮುಂದುವರಿಸಿ ಅದರಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಾವು ಪಡಿತಾ ಹೋಗೋಣ. ಎಸ್ ಸರ್, ಈಗ ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಈಗ ಒಂದು 40 ವರ್ಷದ ಕೃಷಿಯಲ್ಲಿ ನೀವು ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ನೋಡಿದ್ರಿ. ಅದರ ದರಗಳು, ಕ್ರಯಗಳು ಏರಿದ್ದು ಮತ್ತು ಬಿದ್ದದ್ದು ಎಲ್ಲ ನಿಮ್ಮ ಅನುಭವಕ್ಕೆ ಬಂದದ್ದು. ಪ್ರಸ್ತುತ ಕರಾವಳಿಯಲ್ಲಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಬೆಳೆಗಳು ನಿಮ್ಮ ಗಮನಕ್ಕೆ ಬಂದ ಹಾಗೆ ಈಗ ಸದ್ಯ ಯಾವುದ್ಯಾವುದು? ಈಗ ಮಾರುಕಟ್ಟೆಯಲ್ಲಿ ಈಗ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳುವ, ಸಾಫ್ಟ್ ಡ್ರಿಂಕ್ಸ್ ಅದು ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅಂದರೆ ಸಿಯಾಳ. ಈಗ ಯಾಕೆ ನಾವು ಈ ಸಿಯಾಳಕ್ಕೆ ಹೆಚ್ಚು ಗಮನ ಕೊಡಬಾರ್ದು? ಈಗ ಅದಕ್ಕೆ ಧಾರಣೆ 20 ರೂಪಾಯಿ ಮೇಲೆ 25 ರೂಪಾಯಿ ಮೇಲೆ ಉಂಟುಂದಾಗುವ ನನಗೆ ಕಾಣ್ತದೆ. ಅದಕ್ಕೆ ಅದನ್ನು ತೆಗೆಯುವ ಸಮಸ್ಯೆ ಉಂಟು ಅಂತ ನಾವು ಹೇಳ್ತೇವೆ. ಅದಕ್ಕೆ ಯಾಂತ್ರೀಕರಣ ಎಲ್ಲ ಬಂದಿದೆ ಈಗ, ಅದನ್ನು ನೋಡ್ಬೋದು. ಮತ್ತು ಗಿಡ್ಡ ತೆಂಗು ಎಲ್ಲ ಬಂದಿದ್ದಾವೆ ಈಗ, ಸಿಯಾಳ ತೆಗೆಯುವಂಥದ್ದೇ ಬಂದಿದೆ. ಅಂಥದ್ದೆಲ್ಲವನ್ನು ನಾವು ಸದುಪಯೋಗ ಮಾಡಿ ಒಂದು ನಮ್ಮ ಊರಿನ ಏನು ಪರ ಊರಿಗೆ ಏನು ಪೇಪರ್ ನೋಡಿ ಧಾರಣೆ ನೋಡಬೇಕಾಗಿಲ್ಲ, ನಮ್ಮ ಸಮೀಪ ಇರುವಂಥ ಸ್ಟಾಲ್ಗಳಿಗೆ ಕೊಟ್ಟು ಅದು ನೋಡ್ಬೋದು. ಇನ್ನು ಹಣ್ಣಿನ ಗಿಡಗಳು ಕೆಲವು ಇದ್ದಾವೆ, ಮುಖ್ಯವಾಗಿ ಹಸಿವಿಗೆ ಆಗುವಂಥದ್ದೇ ಹಲಸು, ಒಳ್ಳೊಳ್ಳೆ ಹಲಸು ಇದ್ದಾವೆ ಈಗ. ಅದನ್ನು ಸಹ ಹೊತ್ತಿಗೆ ಸಪ್ಲೈ ಮಾಡಿ ಅದಕ್ಕೆ ಸಹ ಒಳ್ಳೆಯ ಧಾರಣೆ ಇದೆ. ಮತ್ತು ಈಗ ನನಗೆ ಕಾಣುವುದು ಕೃಷಿಕ ತಕ್ಕ ಮಟ್ಟಿಗೆ ಈಗ ಬಾಕಿಯ ಎಲ್ಲ ಉದ್ಯೋಗಕ್ಕಿಂತ ಇದು ಯಾಕೆ ಆಗುವುದಿಲ್ಲ ಅಂತ ನಾನು ಕೇಳೋದು. ಈಗ ನಮಗೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು ಯಾವುದಿಲ್ಲಲ್ಲ, ಗೌರ್ಮೆಂಟಿನ ಸಪೋರ್ಟ್ ಉಂಟಲ್ಲ, ಎಲ್ಲವೂ ಸಬ್ಸಿಡಿ ಉಂಟಲ್ವ. ನಮ್ಮ ಪಂಪ್ಸೆಟ್ಟಿಗೆ ಈ ತನಕ ರೀಡಿಂಗಿಗೆ ಬರೆದು ಎಷ್ಟು ವರ್ಷ ಆಯಿತು? ಗುಂಡೂರಾಯರ ಕಾಲದಿಂದ ಶುರುವಾಗಿದೆ. ಇದು ಸರ್ಕಾರವನ್ನು ದರೋಡೆ ಮಾಡ್ತಾರೆ ಹೇಳ್ಬೋದು. ನಮಗೆ ನಿಜವಾಗಿ ನನಗೆ ಕಾಣ್ತಾ ಒಮ್ಮೆ ಯಾಕೆ ಧರ್ಮಕ್ಕೆ ನೀವು ಕರೆಂಟ್ ಕೊಡಬೇಕು? ನಾವು ಅಲ್ಲಿ ಯಾವ ಬೆಳೆ ಬೆಳೆಸುವುದಿಲ್ಲ, ಆರ್ಥಿಕವಾಗಿ ಉತ್ತಮವಾದ ಬೆಳೆ. ಹಾಗಿದ್ರೆ ನಾವು ಹೇಳಬಾರ್ದು, ನಾನು ಹೇಳ್ತೇನೆ ಅಷ್ಟೇ. ಇಷ್ಟೆಲ್ಲ ಬೆಂಬಲ ನಮಗೆ ಸಿಗ್ತಾ ಉಂಟು, ನಮಗೆ ಈ ಕೃಷಿ ಬೇಡ ಅಂತ ಹೇಳ್ತೇವೆ ಅಂತ ಹೇಳಿದರೆ ಇನ್ನು ಇದಕ್ಕಿಂತ ದೊಡ್ಡ ಚೋದನೆ ನನಗೇನು ಅರ್ಥವೇ ಆಗೋದಿಲ್ಲ. ಈಗ ಬಾಕಿಯ ಸಮಸ್ಯೆ ಅದರಲ್ಲಿ ಇಲ್ವಾ? ಅಲ್ಲ, ಎಲ್ಲದರಲ್ಲೂ ಸಹ ಇದೆ ಇವತ್ತೆಲ್ಲ ಸಮಸ್ಯೆಗಳು. ಯಾವುದ್ರಲ್ಲಿ ಸಮಸ್ಯೆ ಇಲ್ಲದ್ದು? ಈಗ ನಮಗೆ ಭೂಮಿಗೆ ಕ್ರಯ ಕೊಡ್ಲಿಕ್ಕೆ ಉಂಟಾ? ಇಲ್ಲ. ಅದೇ ರೀತಿ ನಾವು ಈಗ ಒಮ್ಮೆ ಮಾಡುವಾಗ ಹಾಕಿದ ಹಣ ಮತ್ತೆ ವರ್ಷಂಪ್ರತಿ ನಾವು ಅಡಿಕೆ ಸಸಿ ನೆಡಲಿಕ್ಕೆ ಅಥವಾ ಬಾಳೆ ನೆಡಲಿಕ್ಕೆ ಅಥವಾ ತೆಂಗಿನಕಾಯಿ ನೆಡಲಿಕ್ಕೆ ಅಥವಾ ಜಾಯಿಕಾಯಿ ನೆಡಲಿಕ್ಕೆ ಕ್ರಯ ಉಂಟಾ? ಮತ್ತೆ ಬಾಕಿನ ವರ್ಷ ಎಂತ ನಮಗೆ ಕಟಾವು, ಸಾಕಾಣಿಕೆ. ಹಾಗಾದರೆ ಒಂದು ವೇಳೆ 300 ರೂಪಾಯಿ ಇದ್ದ ಜಾಯಿಕಾಯಿಗೆ 200 ಆಯಿತು, ಬೇಡ 150 ಆಯಿತು. ಯಾಕೆ ನಮಗೆ ಅದು ಪೂರೈಸುವುದಿಲ್ಲ? ಒಂದು ಇನ್ನೊಂದು ಎಂತ ಹೇಳಿದರೆ, ಈಗ ಪ್ರತಿಯೊಂದು ಬೆಳೆ ನಾವು ಇಲ್ಲಿ ಬೆಳೆಸ್ತೇವೆ. ಈಗ ಲಿಂಬೆ ಹಣ್ಣು, ಯಾಕೆ ನಾವು ಅದರ ಬಗ್ಗೆ ಗಮನ ತಗೊಳ್ಳೋದಿಲ್ಲ? ಈಗ ಲಿಂಬೆ ಹಣ್ಣಿಗೆ ಕ್ರಯ ಎಷ್ಟುಂಟು? ಯಾರಾದರೂ ಇಲ್ಲಿ ಒಂದು ನಮ್ಮ ಊರಿನಲ್ಲಿ ಒಂದು 500 ಸಸಿ ನೆಟ್ಟವರು ಇದ್ದಾರೆ. ಇನ್ನೂ ಸಹ ನಾವು ನೆಡೋದು ಅಡಿಕೆ. ಅಂದರೆ ನಾವು ಎಲ್ಲೋ ದೊಡ್ಡದರ ಹಿಂದೆ ಬೀಳ್ತಾ ಇದ್ದೇವೆ.
ಹೌದು, ಚಿಕ್ಕದರಲ್ಲಿ ಇರ್ತಕ್ಕಂಥ ಬೆಲೆಯನ್ನು ಕ್ರಯವನ್ನು ಹುಡುಕ್ತಾ ಇಲ್ಲ. ಯಾವುದೋ ದೊಡ್ಡ ತೆಂಗಿನ ಮರ, ಅಡಿಕೆ ಮರ, ಅದರಲ್ಲಿ ಬೆಲೆ ಇದೆ 80,000ಕ್ಕೆ ಇದೆ, ಹಾಗೆ ಮಾಡಿ ಎಲ್ಲ ಅದರಿಂದ ಬಿದ್ದು ಒಟ್ಟಿಗೆ ಕಳೆದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಈಗ ನಾನು ಲಿಂಬೆ ಸಣ್ಣ ವಿಷಯ ಇರ್ಬೋದು, ಒಂದು ಲಿಂಬೆ ಕ್ರಯ ಎಷ್ಟು ನೀವು ಹೇಳಿ? ಈಗ 3-4 ರೂಪಾಯಿ ಆಗ್ತಾ ಇದೆ. ಈಗ ಒಂದು ಮರದಲ್ಲಿ ಎಷ್ಟು ಲಿಂಬೆ ಹಣ್ಣು ಆಗ್ತದೆ? ಸುಮಾರು ಆಗ್ತದೆ, ಏನಿಲ್ಲ ಅಂತ ಹೇಳಿದ್ರೆ ಒಂದು 10 ವರ್ಷ ಆಗುವಾಗ ಉಂಟಲ್ವ, ಒಂದು 2,000 ಲಿಂಬೆ ಹಣ್ಣು ಆಗ್ತದೆ ಒಂದು ಮರದಲ್ಲಿ. 1,000 ಹಿಡೀರಿ. ಈಗ ನಾವು ಮೊನ್ನೆ ಇಲ್ಲಿ ನೋಡಿದ್ದೇನೆ, ಕೆಲವು ಬಂದಿದ್ರು ಇಲ್ಲಿ ಆ ಕಡೆಯವರು, ರಾಯಚೂರಿನವರು, ಬಿಜಾಪುರದವ್ರು ಬಂದಿದ್ರು, ಈ ಎಲೆಕ್ಟ್ರಿಕಲ್ ಕೆಲಸದವರೆಲ್ಲ, ಲೈನ್ ಮ್ಯಾನ್ಗಳೆಲ್ಲ. ಅವ್ರದ್ದು ಕೇಳಿದೆ, ಎಷ್ಟಾಗ್ತದೆ ಒಂದು ಮರದಲ್ಲಿ? 2,000. ಒಂದು ಲಿಂಬೆ ಹಣ್ಣಿಗೆ ಎಷ್ಟು ಕ್ರಯ? ನಾವು 2 ರೂಪಾಯಿಗೆ ಮಾರ್ತೇವೆ. 1,000ಗೆ 2,000 ರೂಪಾಯಿ ಆಯಿತು. ಅದು ಇಲ್ಲಿ ಬೆಳೀತದೆ ಆ ಲಿಂಬೆ. ನಾವು ಸಹ ಯಾಕೆ ಒಂದು 500 ಗಿಡ ಹಾಕಬಾರ್ದು? ಇದನ್ನೇ ನಂಬಿ ನಾವು ಯಾಕೆ ಇರಬೇಕು ಅಲ್ವಾ? ಈಗ ಬದಲಾವಣೆ ಹೇಳಿದರೆ, ಈಗ ಅನನಾಸು, ಕೇರಳದವರು ನಮ್ಮ ಊರಿಗೆ ಇಲ್ಲಿ ಬಂದು ಗುಡ್ಡವನ್ನು ಲೀಸಿಗೆ ತಗೊಂಡುಂಟಲ್ವ, 10 ಎಕರೆ 20 ಎಕರೆಯನ್ನು ಬೋರ್ವೆಲ್ ಹೊಡೆದು ಅಗ್ರಿಮೆಂಟಿನಲ್ಲಿ 50,000 1 ಲಕ್ಷ ಅನನಾಸು ಇಟ್ಟಿದ್ದಾರೆ. ಅವರು ಹೇಳುವುದು, ಒಂದು ಗಿಡಕ್ಕೆ ನಾವು 25 ರೂಪಾಯಿ ಖರ್ಚು ಮಾಡ್ತೇವೆ, ಒಂದು ಗಿಡದಲ್ಲಿ ನಮಗೆ 2 ಕಿಲೋ ಬರ್ತದೆ, ಅಂದರೆ 25 ರೂಪಾಯಿಗೆ ನಾವು ಮಾರಾಟ ಮಾಡ್ಲಿಕ್ಕೆ ಉಂಟು. ಅದನ್ನು ಅಂದರೆ 50 ರೂಪಾಯಿ ಆಯ್ತು. 25 ರೂಪಾಯಿ ಹೋಗ್ಲಿ, 25 ರೂಪಾಯಿ ನಮಗೆ ಸಾಲದ? ಇದು ನಮ್ಮ ಊರಲ್ಲಿ ನಡೀತಾ ಉಂಟು. ಈಗ ಉಪ್ಪಿನಗಡಿ ಭಾಗದಲ್ಲೆಲ್ಲ ನಡೀತಾ ಉಂಟು. ಈಗ 15 ಎಕರೆ 20 ಎಕರೆಯನ್ನು 5 ವರ್ಷಕ್ಕೆ 10 ವರ್ಷಕ್ಕೆ ಲೀಸು ತಗೊಂಡಿದ್ದಾರೆ. ಬೋರು ಹೊಡೆದು ಅದಕ್ಕೆ ಅಗಳೆಲ್ಲ ಮಾಡಿ, ಇದಕ್ಕೆ ಕಾಗೆಗಳ, ಹಂದಿಗಳ ಎಲ್ಲ ಉಪಳ, ಇದನ್ನೆಲ್ಲ ಅವರು ನಿಭಾಯಿಸಿಕೊಂಡು ಅವರು ಇಲ್ಲಿ ಬಂದು ಲಾಭ ಮಾಡಿ ಹೋಗ್ತಾರೆ. ಇದು ಯಾಕೆ ನಮ್ಮಿಂದ ಅದೆಲ್ಲ ನೋಡಿ ಕಲಿಬಾರ್ದು? ನನ್ನ ಕೆಲವು ಪ್ರಶ್ನೆ ಹಾಗೆ ಉಂಟು ನನ್ನ ಹತ್ರ. ಈಗ ಸಮಸ್ಯೆ ಇಲ್ಲ ಅಂತಲ್ಲ, ಈಗ ನಮ್ಮ ಮನೆ ಮಕ್ಕಳಿಗೆ ಬೇಡ, ನಮ್ಮ ಮನೆ ಮಂದಿಗೆ, ಹೆಂಗಸರಿಗೆ ಬೇಡ ಅಂತಲ್ಲಿ ಕೃಷಿಯನ್ನು ನಾವು ಏನಂತ ಹೇಳಬೇಕು? ವಿಷಯ ಸರಿ ಅಂದರೆ ನೋಡಿ, ಕೃಷಿಕನ ಮಕ್ಕಳಿಗೆ ಹುಡುಗಿಲ್ಲ, ಇದು ನಾನು ಹೇಳುವುದು. ಅಡಿಗೆಯವರು ಇದ್ದಾರಲ್ಲ, ಅವರಿಗೆ ಹುಡುಗಿಲ್ಲ. ಯಕ್ಷಗಾನದವ ಇದ್ದಾನಲ್ಲ, ಆಟದವ, ಅವನಿಗೆ ಹುಡುಗಿಲ್ಲ. ಇಂಥದ್ದೆಲ್ಲ ತುಂಬ ಉಂಟು. ಈಗಿನ ಹುಡುಗಿಯರಿಗೆ ಅಂಥದ್ದೆಲ್ಲ ಬಂದ ಕಾರಣ ಇದಕ್ಕೆಲ್ಲ ನಾವು ಯಾರ ಹತ್ರ ಹೇಳ್ಬೋದು ಅಲ್ಲ? ಇದೊಂದು ಸಾಮಾಜಿಕ ಅಲ್ಲ, ಇದು ಸಾಮಾಜಿಕವಾಗಿ ಇನ್ನೊಂದು ರೀತಿಯ ಟ್ರೆಂಡ್ ಅದು. ಅವರಿಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೆ ಸಾಯಂಕಾಲ 4 ಗಂಟೆಗೆ ತಿರುಗಾಡಬೇಕು ಅಂತ ಇದ್ರೆ, ಇದು ಆ ರೀತಿಯ ಮನೋಭಾವನೆಯವರನ್ನು ನಾವು ಹೇಗೆ ತಿದ್ದುಪಡಿ ಮಾಡಬೇಕು ಹೇಳಿ? ಈ ಜಗತ್ತಿನ ಈ ಸಮಸ್ಯೆಗೆ ಎಂಥ ಪರಿಹಾರ? ಇದು ನಾವು ಎಲ್ಲರೂ ಉಂಟಲ್ಲ, ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಹೌದೌದು, ಯಾಕಂದರೆ ಒಂದು ಕೃಷಿ ಪ್ರಧಾನವಾದ ವ್ಯವಸ್ಥೆ ಕಡಿಮೆ ಆಗ್ತಾ ಬಂದಾಗ ಈ ವಿಮುಖವಾದಂಥ ಬೆಳವಣಿಗೆ ಆಗ್ತಾ ಇದೆ. ಈ ವಿಮುಖವಾದ ಬೆಳವಣಿಗೆ ಹೆಚ್ಚಾಗ್ತಾ ಹೋದರೆ ಇದು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರ ಮತ್ತು ನಮಗೆ ಬೇಕಾದಂಥ ಹಣ್ಣು ಹಂಪಲು ಬೆಳೆಯೋರು, ಅಡುಗೆ ಮಾಡ್ತಕ್ಕಂಥವ್ರು, ಇವರೆಲ್ಲ ಬಹಳ ಮುಖ್ಯವಾದ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳಿಗೆ, ಅಂಥ ವೃತ್ತಿಗಳಿಗೆ ಈಗ ಎಲ್ಲ ಒಂದು ಕಡೆ ಬೆಲೆ ಕಡಿಮೆ ಆಗ್ತಾ ಇದೆ, ಅವ್ರನ್ನ ಮಾನ್ಯತೆ ಇಲ್ಲ. ಹೌದೌದು, ಹಾಗಾಗಿ ವಿಮುಖವಾಗ್ತಾ ಇದ್ದಾರೆ. ಯುವಕರು ಆಗ್ಬೋದು, ಇವತ್ತಿನ ಮಹಿಳೆಯರಾಗಿರ್ಬೋದು, ಎಲ್ಲ ಒಂದು ಆಧುನಿಕತೆಯಿಂದ ಬಿಂದಿದ್ದಾರೆ. ಎಲ್ಲವೂ ಕಾಲ ಬುಡಕ್ಕೆ ಬಂದು ಬೀಳ್ತದೆ, ಹಣ ಎಲ್ಲವೂ ನಮ್ಮನ್ನು ಆಳ್ತದೆ ಅಂತ ಏನಾಗಿದೆ ಆ ಮನೆಯವರಿಗೆ. ನಿಜವಾಗಿ ಅದರಲ್ಲಿ ಕ್ಷೇಮವ, ಅವರಿಗೆ ಅದರಲ್ಲಿ ಎಷ್ಟು ತೃಪ್ತಿ ಉಂಟು ಅಂತ ನಮಗೆ ಗೊತ್ತಿಲ್ಲ. ಅದರಿಂದ ನನಗೆ ಇಲ್ಲಿ ಈಗ ಹಳ್ಳಿಯಲ್ಲಿ ಇದ್ರೂ ಸಹ, ಇಷ್ಟು ಮೂಲೆಯಲ್ಲಿ ಈಗ ನಮ್ಮ ವರ್ಗದವರು ಇಲ್ಲಿ ಯಾರು ಇಲ್ಲ, ಆದರೂ ಸಹ ನಾವು ಈ ಭೂಮಿಯನ್ನು ಇಟ್ಟುಕೊಂಡಿದ್ದೇವೆ. ನನಗಿಲ್ಲಿ ಅಷ್ಟೊಂದು ಏನು ತಲೆ ಕೆಡಿಸಿಕೊಂಡಷ್ಟು ನನಗೆ ತಾಪತ್ರೆ ಆಗಲಿಲ್ಲ. ದುಡಿಯೋದು, ನಮ್ಮ ಜೀವನವನ್ನು ಸಾಗಿಸೋದು ಅಲ್ಲ, ಸಂತೋಷ ಅಲ್ಲ. ನಾವು ಅದಕ್ಕೆ ಬೇಕಾಗಿ ನಾನು ಹೇಳ್ತೇನೆ, ನಮ್ಮ ಸಂತೋಷಕ್ಕಾಗಲಿ ಅಥವಾ ಈಗ ನೀವು ಇವತ್ತು ಬಂದಿದ್ದೀರಿ, ನಮಗೆ ಸಂತೋಷ ಆಗ್ತದೆ, ಪ್ರಚಾರ ಆಯಿತು, ಯಾರಾದ್ರೂ ಬಂದು ನೋಡಿದ್ರೆ ನೋಡಲಿ, ನಾವು ಅವರೊಟ್ಟಿಗೆ ಕೂಡಿಕೊಳ್ಳುವ, ಮತ್ತು ಎಲ್ಲ ಬೆಳೆಗಳನ್ನು ಬೆಳೆಸುವ. ಹವ್ಯಾಸಕ್ಕಾದರೂ ಪಪ್ಪಾಯಿ ಅಂತಲ್ಲ, ಅನನಾಸು ಅಂತಲ್ಲ, ಎಲ್ಲ ದೇಶ ವಿದೇಶದ ಹಣ್ಣೆಲ್ಲ ಸ್ವಲ್ಪ ಸ್ವಲ್ಪ ಬೆಳೆಸುವ. ಬದಿಯಲ್ಲಿ ನೀರಾವರಿ ಕೊಟ್ಟ ಅಥವಾ ನೀರಾವರಿ ಕೊಡದೆಯ ಇಂಟರ್ ಕ್ರಾಪ್ ಅದದು ಕಾಲಕ್ಕೆ ನಾವು ತಗೊಳ್ಳೋದು ಅಥವಾ ಒಂದು ಕೊಂಡೋಗಿ ಕೊಡುವುದು, ಆ ರೀತಿ ಸಂತೋಷ ಪಡೆಯುವ. ಹಾಗೆ ಸರ್, ಈಗ ಭಾಳ ಮುಖ್ಯವಾಗಿ ನೀವು ಕೃಷಿಯನ್ನು ಮಾಡ್ತಾ ನಿಮ್ಮ ಈ ಕೃಷಿ ಉದ್ಯೋಗದಲ್ಲಿ ಸಂಪರ್ಕಕ್ಕೆ ಬಂದ ಸಂಸ್ಥೆಗಳು, ವ್ಯಕ್ತಿಗಳು ಪ್ರಧಾನವಾಗಿ ಯಾರ್ಯಾರು ಹೆಚ್ಚು ನೀವು ಯಾರಿಂದ ಮಾರ್ಗದರ್ಶನವನ್ನು ಪಡಿತಿದ್ರಿ ಮತ್ತು ಎಲ್ಲಿಂದ ಸೌಲಭ್ಯಗಳನ್ನು ಪಡಿತಿದ್ರಿ? ಯಾವ ಅಥವಾ ರಾಜ್ಯ ಅಥವಾ ಹೊರ ರಾಜ್ಯ ವಿದೇಶಗಳಿಂದ ಏನಾದರೂ ಸಸಿಗಳನ್ನು ತರಿಸೋದಾಗಲಿ, ಇನ್ನೊಂದು ಮುನ್ನೊಂದು ಮಾಡೋದಾಗಲಿ ಹೆಚ್ಚು ಸಂಪರ್ಕ ಎಲ್ಲಿ ಇಟ್ಕೊಂಡಿದ್ದೀರಿ ನೀವು? ಯಾಕಂದರೆ ಕೃಷಿಕಂತಲ್ಲ, ಎಲ್ಲರೂ ಸಹ ಸಾಧ್ಯದಷ್ಟು ಸಂಪರ್ಕಕ್ಕೆ ನಾವು ಹೋಗಬೇಕು. ಹೌದು.
ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದದ್ದನ್ನು ತರಲಿಕ್ಕೆ ಹೋಗಬೇಕಾಗತ್ತೆ, ಬೆಳಿಲಿಕ್ಕೆ ಹೋಗಬೇಕಾಗುತ್ತೆ, ತಿಳಿಲಿಕ್ಕೆ ಹೋಗಬೇಕು, ಮತ್ತು ಬೆಳೆದದ್ದನ್ನು ಮಾರಲಿಕ್ಕೆ ಹೋಗಬೇಕಾಗತ್ತೆ. ಎಲ್ಲದಕ್ಕೂ ಸಂಪರ್ಕ ಬೇಕು. ಅದಕ್ಕೆ ನಾವು ಮುಖ್ಯವಾಗಿ ಮಾಡಬೇಕಾದ್ದು ಓದು ಸಹ ಬೇಕು. ಹೌದು. ಅಂಥದ್ದೇ ಕೆಲವೆಲ್ಲ ಮ್ಯಾಗಝಿನ್ಗಳು, ವೀಕ್ಲಿಗಳು, ಮಂತ್ಲಿಗಳು ಇದ್ದಾವೆ. ಮತ್ತು ಕೆಲವು ದಿಕ್ಕಿನಲ್ಲಿ ಅಂಥದ್ದೇ ವರ್ಷಕ್ಕೊಮ್ಮೆ ಹಲಸು ಮೇಳ ಅಂತ ಹೇಳ್ತಾರಲ್ಲ, ನಾವು ಹೇಳಿದ ಅಂಥದ್ದು ಎಲ್ಲ ನಮ್ಮನೆಯ ಮೇಳಗಳೇ ಆಗ್ತಾ ಉಂಟು. ಅಲ್ಲಿ ಹೋಗಿ ಭೇಟಿ ಮಾಡಬೇಕು. ಸುಮ್ಮನೆ ಮನೆಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ಹೋಗಿ ಜಗತ್ತು ಹೇಗೆ ಟ್ರೆಂಡ್ ಹೇಗೆ ತಿರುಗಾಡ್ತದೆ, ಯಾವುದಕ್ಕೆ ಬೆಲೆ, ಯಾವುದಕ್ಕೆ ಬೆಳೆ, ಯಾವ ಇಡ್ಬೋದು, ಇಂಥದ್ದೆಲ್ಲ ನಾವು ಸಹ ನೋಡಬೇಕಾಗ್ತದೆ. ಈಗ ಪರದೇಶದಲ್ಲಿ ಸಹ ಬಾಳೆಯನ್ನು ಕಡಿದು ಬಿಸಾಡಿದ ಜಗತ್ತಿನಲ್ಲಿ ಉಂಟು, ಬೆಲೆಯೇ ಇಲ್ಲ. ಅದರ ಮೊದಲು ಒಂದು 50 ವರ್ಷ ಮೊದಲು ಗೋಧಿಯನ್ನು ಸಹ ಹಾಗೆ ಸಮುದ್ರಕ್ಕೆ ಬಿಸಾಡಿದ ದಿನ ಉಂಟು. ಇದು ಬೆಲೆ ಏರುಪೇರಾಗೋ ಉಂಟಲ್ವ, ಆ ಧಾರಣೆಯನ್ನು ಸರಿದೂಗಬೇಕಾಗಿ ಸಮುದ್ರಕ್ಕೆ ಬಿಸಾಡಿದ ದಿನ ಉಂಟು. ಅದೆಲ್ಲ ನಾವು ತಿಳ್ಕೊಳ್ಬೇಕು. ಒಟ್ಟಾರೆ ನಾವು ತಲೆ ಬಿಸಿ ಮಾಡಿಕೊಂಡು ಅದು ಬೇಡ ಇದು ಬೇಡ ಅಂತ ಹೇಳಿದರೆ ಯಾವುದು ಆಗುವುದಿಲ್ಲ. ಅಲ್ಲ, ಹೆಚ್ಚು ಸಂಪರ್ಕ ಇರೋದು ಈಗ ನಿಮ್ಮೊಟ್ಟಿಗೆ ಈ ಸಮೃದ್ಧಿ ಅಂತ ಒಂದು ಹೇಳ್ತೀರಿ, ಎಲ್ಲಿ ಅದು ಏನೇನು ಇದು ಮಾಡ್ತಾ ಇರ್ತಾರೆ ಅಲ್ಲಿ? ಹವ್ಯಾಸಿಗಳ ಒಂದು ಸಂಘಟನೆ ಪುತ್ತೂರಲ್ಲಿ, ಅದು ಶ್ರೀಪಡ್ರೆ ಅವರು ಹುಟ್ಟು ಹಾಕಿದ್ದು. ಹೌದು, LC ಸೋನ್ಸ್ ಅಂತೇಳಿ ಮೂಡಬಿದಿರೆಯವರು ಅದರ ಉದ್ಘಾಟಕ. ಅದು ಒಳ್ಳೆ, ಅದರ ಸಂಪೂರ್ಣ ಹೆಸರು ಏನು? ಸಮೃದ್ಧಿ ಅಂದರೆ ಅದು ಗಿಡ ಗೆಳತನ ಸಂಘ. ಗಿಡ ಗೆಳತನ ಸಂಘ ಹೆಸರೇ ಒಂದು ವಿಶಿಷ್ಟ ಹೆಸರು ಸಮೃದ್ಧಿ ಅಂತೇಳಿ. ಅದು ತಿಂಗಳಿಗೊಮ್ಮೆ ನಾವು ಅಲ್ಲಿ ಭೇಟಿ ಆಗೋದು. ಇತ್ತೀಚೆಗೆ ನಾನು ಹೋಗೋದು ಕಡಿಮೆ ಆಗಿದೆ, ಅಂತೂ ಸಂಪರ್ಕ ಉಂಟು. ಅದರಲ್ಲಿ ಈಗಲೂ ಕೆಲವರು ನನ್ನ ಒಡನಾಟರಿದ್ದಾರೆ. ಅಲ್ಲಿ ಏನೇನು ಚಟುವಟಿಕೆ ಆಗ್ತಾ ಇರ್ತಾರೆ ಸಮೃದ್ಧಿ? ಅಲ್ಲಿ ನಿಜವಾಗಿ ಯಾರು ಅಂಥ ಒಂದು ಸಂಘಟನೆ ಈಗ ಎಲ್ಲ ಕಡೆಯಲ್ಲಿ ಆಗ್ತಾ ಉಂಟಂತ ಹೇಳಿದ್ದೇನೆ. ಅದು ಅಷ್ಟೊಂದು ಕಾರ್ಯೋನ್ಮುಖ ಉಂಟಲ್ವಾ, ಬೇರೆ ಸಂಘಟನೆ ಇರಲಿಕ್ಕಿಲ್ಲ. ಅಂದರೆ ಎಲ್ಲಿ ಯಾವುದರಲ್ಲಿ ಯಾವುದು ಸಮಸ್ಯೆ ಉಂಟು, ಆ ಸಮಸ್ಯೆ ಪರ್ಯಾಯ ಎಲ್ಲಿ ಸಿಕ್ಕಿದೆ ಅಂಥ ಪ್ರದೇಶಕ್ಕೆ ಭೇಟಿ ಮಾಡ್ತಕ್ಕಂಥ ಭೇಟಿ ತುಂಬ ಭೇಟಿ ಮಾಡಿ ಅಲ್ಲಿ ಅವ್ರ ಹತ್ರ ಕೇಳಿ ಅಲ್ಲಿ ಎಲ್ಲ ತಿರುಗಾಡಿ ನೋಡಿ ಅಂಥದ್ದೆಲ್ಲ ಪರಿಹಾರ ಅಲ್ಲಿ ಕಂಡುಕೊಳ್ಬೋದು. ಈಗ ಅಲ್ಲಿ ನರ್ಸರಿ ಈ ಥರದ ಇನ್ನೊಂದು ವ್ಯವಸ್ಥೆ ಏನಾದರೂ ಇದೆಯಾ ಅಲ್ಲಿ? ಅಲ್ಲ, ನರ್ಸರಿ ಇದ್ದ ಮನೆಯೂ ಉಂಟು. ಅದಕ್ಕಿಂತಲೂ ಸ್ವತಃ ಕೃಷಿಕ. ಹೌದು, ಅಲ್ಲಿ ಅವ ಪರಿಹಾರ ಕಂಡುಕೊಂಡದ್ದು ಎಷ್ಟೋ ಉಂಟು. ನೀರಾವರಿ ಬಗ್ಗೆ ತುಂಬ ಉಂಟು, ಮತ್ತು ಹೈನುಗಾರಿಕೆ ಬಗ್ಗೆ ಉಂಟು, ಮತ್ತು ಸುಲಭದಲ್ಲಿ ಜೇನು ವ್ಯವಸಾಯ ಮಾಡಿದ ಮನೆ ಉಂಟು. ಜೇನು ವ್ಯವಸಾಯ, ಆಡು ಸಾಕುವವರಿದ್ದಾರೆ. ಮತ್ತು ಎಡೆಬೆಳೆಯಾಗಿ ಉಂಟಲ್ವ, ನಾವು ಯಾವಾಗಲೂ ಉಂಟಲ್ಲ ನೋಡಿ, ಅದು ನಾವು ಕೃಷಿಕರು ಕಂಡುಕೊಳ್ಬೇಕು. ಈಗ ನೋಡಿ, ಮರಗಳಿಗೆ ಒಳ್ಳೆ ರೇಟ್ ಉಂಟು. ಎಲ್ಲದಕ್ಕಲ್ಲ, ಹಲಸು ಮತ್ತು ಸಾಗುವಾನಿ ಮತ್ತು ಇನ್ನಿತರ ಇಂಥದ್ದು ಶ್ರೀಗಂಧ ಇಂಥದ್ದೆಲ್ಲ ಒಂದು ಬದಿಯಲ್ಲಿ ಒಂದು 50-100 ಮರ ಇಟ್ಕೊಂಡು ಹೋಗ್ಬೇಕು ನಾವು. ಒಂದು 50 ವರ್ಷ ಆಗು ಉಂಟಲ್ವ, ಕೋಟಿಗಟ್ಟಲೆ ಹಣದ. ಇಲ್ಲಿ ಮುಂಡೂರಿನಲ್ಲಿ ಒಬ್ಬರಿದ್ದರು, ಅವ್ರು ಈಗಲೂ ಇದ್ದಾರೆ, ಮೊನಪಕರ್ಕೆರೆ ಅಂತೇಳಿ. ಅವ್ರ ಥರ 2,500 ಸಾಗುವಾನಿ ಮರ ಇತ್ತು. ಅದರಲ್ಲಿ 500 ಮರ ಒಂದು ಸಿಲೆಕ್ಷನ್ ಆಯ್ತು ಅವ್ರದ್ದು. ಅದನ್ನು 1.25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರು, 1.25 ಕೋಟಿ ರೂಪಾಯಿಗೆ. ಅದು ನೋಡಿ, ನಿವ್ವಳ ಒಂದು ವರಮಾನ ನೋಡಿದ್ದಾರೆ. ಅಂಥದ್ದೆಲ್ಲ ನಾವು ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಅದೆಲ್ಲ ನಾವು ನೋಡಿಕೊಳ್ಬೇಕು. 10 ವರ್ಷ ಮುಂದೆ ನಾವು ಒಂದು ಯಾವುದನ್ನು, ಈಗ ಅವರು ಒಂದು ತೋಟವನ್ನು ಆರಂಭ ಮಾಡಿದ ತಕ್ಷಣವೇ ಬದಿಯಲ್ಲಿ ಅದನ್ನೊಂದು ಅದರ ಪಾಡಿಗೆ ಅದು ಬೆಳೀತಾ ಇರುತ್ತೆ. ಹೌದು, ಅದು ಮುಂದೆ ಯಾವತ್ತೂ ನಮಗೆ ಉಪಯೋಗಕ್ಕೆ ಬರ್ತದೆ. ಹೌದು, ಸಾಕು. ಹೌದು, ಭಾಳ ಮುಖ್ಯವಾದ್ದು. ಹೌದು, ಅಥವಾ ಶ್ರೀಗಂಧ ಅಥವಾ ಹಲಸು, ಇದೆಲ್ಲ ಒಳ್ಳೆ ಧಾರಣೆ. ಇದು ಕ್ರಯ ಕಡಿಮೆ ಆಗೋ ಸಂಗತಿ ಅಲ್ಲ. ಎಷ್ಟೇ ಕಾಂಕ್ರೀಟ್ ಬರಲಿ, ಎಷ್ಟೇ ಕಾಂಕ್ರೀಟ್ ಬರಲಿ, ಸಾಗುವಾನಿ ಮತ್ತು ಹಲಸು ಮತ್ತು ನಿಮ್ಮ ಹೆಬ್ಬಲಸು, ಶ್ರೀಗಂಧ ಇದೆಲ್ಲ ಒಳ್ಳೊಳ್ಳೆ ಧಾರಣೆ ಬಂದದ್ದೇ. ಇದು ಸರ್ಕಾರ ನಮಗೆ ಮಾರಾಟಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇದಕ್ಕೇನು ಅಪ್ರೂವ್ಡ್ ಅಲ್ಲದಲ್ಲ. ಇದು ಸಹ ಒಂದು ಬುದ್ಧಿವಂತಿಕೆ, ಅದು ಕೃಷಿ. ಆಮೇಲೆ ರೈತರಿಗೆ ನಿಮ್ಮ ಪ್ರಕಾರ ಹೆಚ್ಚಿನ ಹವ್ಯಾಸಗಳು ಏನೇನಿರಬೇಕು? ಅಂದರೆ ಈ ಸಸಿ ಬೇರೆ ಬೇರೆ ಈ ವಹಿವಾಟುಗಳು, ನೀವು ಬೇರೆ ದೇಶಗಳಿಂದ ಆ್ಯಪಲ್ಲು ಇನ್ನೊಂದು ತರಿಸಿ ನೆಡೋ ಪ್ರಯತ್ನ ಮಾಡ್ತೀರಿ. ಅದು ಫಲ ಕೊಡುತ್ತೋ ಬಿಡುತ್ತೋ ಇನ್ನೊಂದು, ಅದು ಸೆಕೆಂಡ್ರಿ. ಆದರೆ ಒಂದು ಪ್ರಯೋಗಗಳನ್ನ ಮಾಡ್ತಕ್ಕಂಥ ಕುತೂಹಲ ಆಗಲಿ, ಹೂಗಳದ್ದು ಆಗಿರ್ಬೋದು, ಗಿಡಮೂಲಿಕೆಗಳದ್ದಾಗಿರ್ಬೋದು, ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗ್ತಕ್ಕಂಥ ಕೆಲವು ಹವ್ಯಾಸಗಳನ್ನು ಇಟ್ಕೊಂಡು ನೀವು ಹೇಳಿದ್ದು ನನಗೆ ಕಾಣ್ತದೆ. ನಾನು ತಕ್ಕ ಮಟ್ಟಿಗೆ ಹಾಗೆ ನಡೀತಾ ಇದ್ದೇನೆ. ಕೃಷಿಕ ಅಂತ ಹೇಳಿದ ಮೇಲೆ ಅವನಲ್ಲಿ ಎಲ್ಲ ಬೇಕು. ಖಾಲಿ ಆರ್ಥಿಕವಾಗಿ ಅಡಿಕೆ ಕಾಳುಮೆಣಸು ಅಷ್ಟಲ್ಲ, ಎಲ್ಲ ಬೇಕು ಅವನಂತರ. ಕರಿಬೇವಿನಿಂದ ಹಿಡಿದದ್ದು, ಮೆಣಸಾಗಲಿ ಎಲ್ಲ ಎಡೆಬೆಳೆಯ ಅಥವಾ ಒಂದು ಬದಿಯಲ್ಲಿಯೋ ಸ್ವಲ್ಪ ಚಟ್ಟಿಯಲ್ಲಿ, ಅದು ಚಟ್ಟಿಯಲ್ಲಿ. ಈಗ ಇಷ್ಟು ನಂತರ ಭೂಮಿ ಉಂಟು, ನಾವು ಈಗಲೂ ಕೆಲವು ಚಟ್ಟಿಯಲ್ಲಿ ಗೋಣಿಯಲ್ಲಿ ನಾವು ಮೆಣಸು ಮಾಡೋದು, ಬದನೆ ಮಾಡೋದು, ಶುಂಠಿ ನೆಡ್ತೇವೆ. ಇಷ್ಟು ಭೂಮಿ ಇದ್ದು ಸಹ ಇದೊಂದು 40 ಎಕರೆಯ ಭೂಮಿ ಇದು. ನಮಗೆ ಎಲ್ಲಿಯೂ ಸ್ಥಳ ಇಲ್ಲ. ಅಂದರೆ ಎಲ್ಲಿ ಹೋದರೂ ಈ ಅಡಿಕೆ ಉಂಟಲ್ವ, ನಮ್ಮನ್ನು ಉದ್ಧಾರ ಮಾಡಿದ್ದು, ಇದು ಎಲ್ಲ ನಮಗೆ ಅದಕ್ಕೆ ಅಡ್ಡಾಗಿದೆ. ಯಾವುದಕ್ಕೆ? ತರಕಾರಿಗೆ ಅಡ್ಡಾಗಿದೆ. ಅದಕ್ಕೆ ಕತ್ಲೆ ಆಗುವುದಿಲ್ಲ, ಅದಕ್ಕೆ ನೆರಳಾಗುವುದಿಲ್ಲ, ಅದಕ್ಕೆ ಬಿಸಿಲು ಬೇಕು.
ಇಲ್ಲಿ ಆಗುವಂಥದ್ದು ಯಾವುದು ಕೆಲವು ಉಂಟು, ಯಾವುದು ಪಪ್ಪಾಯಿ ನಡ್ಬೋದು, ಹಾಗೆ ಹಾಗೆ ಹೇಳಿದ್ದು ನಾನು, ಕೆಲವೆಲ್ಲ ನಡ್ಬೋದು, ಅದು ಅಂತಲ್ಲ, ನೆಡುವಂಥ ನಡ್ಬೋದು, ತರಕಾರಿಗೆ ಆಗುವುದೇ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಕರಿಬೇವು ಸೊಪ್ಪು ಬೇಕು, ಎಷ್ಟು ಬೇಕು, ಸ್ವಲ್ಪ ತುಂಬ ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಬೇಕು, ಮತ್ತು ಹರಿವೆ, ಬದನೆ, ತುಂಬ ಉಂಟು ಇಂಥದ್ದೆಲ್ಲ. ಕುಂಬಳ ನಾವು ಇದೆಲ್ಲ ಕರೆಕ್ಟ್ ತರುವುದೇ ಇಲ್ಲ. ಮತ್ತು ಇದುಂಟು ಸಿಹಿ ಕುಂಬಳ ಉಂಟಲ್ವ, ಯಾಕೆಂತ ಹೇಳ್ತಾರೆ ತುಳುವಿನಲ್ಲಿ ಕೆಂಬುಡೆ, ಚೀನಿಕಾಯಿ, ಹೌದು ಅದು ಪದಾರ್ಥಕ್ಕೆ ಆಗುದಿಲ್ವ, ಬಸಳೆ ಪದಾರ್ಥಕ್ಕೆ ಆಗುದಿಲ್ವ. ಮತ್ತು ಬಾಳೆಯ ಕುಂಡಿಗೆ, ಬಾಳೆಯ ದಂಡು ನೋಡಿ, ಬಾಳೆದ್ದು 3 ಬಗೆಯ ಪದಾರ್ಥಕ್ಕೆ ಬರ್ತದೆ. ಅದು ಅದು ಮರ ತರಕಾರಿ ಹೇಳ್ಬೇಕಾದ್ರೆ. ಇಲ್ಲಿ ನೋಡಿ ನಾವು ಹೇಳಿದ್ವಿ ಅಂದರೆ ನೀರುಗುಜ್ಜೆ ಅಂತೇಳಿ, ಅದು ಬದಿಯಲ್ಲಿದ್ದರೆ ಅದದು ಹೊತ್ತಿಗೆ ಒಂದು ಏನೋ ಒಂದು ಆಗ್ತದೆ, ನೆನಪಿನ ತರಬೇಕು ಹೋಗಿ. ಒಮ್ಮೆ ಅದನ್ನು ನಾವು ಹಾಕಿ ಅದರ ಪಾಡಿಗೆ ಅದು ಬಿಟ್ಟರೆ ಬರ್ತಾ ಇರ್ತದೆ, ಅದನ್ನು ತೆಗಿತಾ ಇರ್ಬೋದು. ಹಾಗೆ ಸ್ವಲ್ಪ ಅದರ ಕಡೆ ಗಮನ ಹರಿಸ್ಕೊಂಡಿದ್ರೆ ನಮ್ಮ ದಿನನಿತ್ಯಕ್ಕೆ ಎಷ್ಟೋ ಸಂತೆಯಿಂದ ತರಬೇಕಾದದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು, ನಿಭಾಯಿಸ್ಬೋದು. ನಮ್ಮ ಹಾಗೆ ಈ ರೈತರಿಗೆ ಎಷ್ಟು ಹಂಚ್ಬೋದು. ಈಗ ಇಲ್ಲಿಗೆ ನಾನು ಸಣ್ಣ ಲೇಖನ ಬರೆದದ್ದು, ನಾನು ಲೇಖಕಲ್ಲ, ಅಡಿಕೆ ಪತ್ರಿಕೆ ಒಂದು ಲೇಖನ ಕೊಟ್ಟದ್ದು, ಯಾವುದು ನೀರುಗುಜ್ಜೆ ಬಗ್ಗೆ. ಅದನ್ನು ಓದಿ ಉಡುಪಿಯಿಂದ ಗೋಪಾಲಕೃಷ್ಣ ಭಟ್ ಸಸ್ಯಶಾಸ್ತ್ರಜ್ಞ, ಪೂರ್ಣಪ್ರಜ್ಞ ಕಾಲೇಜಿನ ಪ್ರೊಫೆಸರ್, ಅವರು ಇಲ್ಲಿ ಬಂದರು. ಅವರಿಗೆ ತುಂಬ ಖುಷಿ ಆಯಿತು. 20 ವರ್ಷ ಆಯ್ತು ನಾಯಕರೇ ನಾನು ಇದನ್ನು ಹುಡುಕಿ, ಇದು ನಿಮ್ಮಲ್ಲಿ ಉಂಟು ನನಗೆ ಈಗ ಗೊತ್ತಾಯಿತು ಅಡಿಕೆ ಪತ್ರಿಕೆಯಲ್ಲಿ. ಹಾಗೆ ನಾನು ಇಲ್ಲಿ ಬಂದೆ ಅಂತೇಳಿ ವಿಸಿಟಿಗೆ ಬಂದರು. ಹಾಗೆ ಫೋಟೋ ಏನು ವಿಷಯ ಯಾವುದಕ್ಕಾಗಿ ಬಂದಿದ್ದು? ಅವರು ಬಂದದ್ದು ನೀರುಗುಜ್ಜೆ ಅಂತ ಹೇಳಿದರೆ ಅವರಿಗೆ ಅದು ನೋಡದೆ 20 ವರ್ಷದಿಂದ ಹುಡುಕ್ತಾ ಇದ್ದಾರಂತೆ ಅವರು. ಅಷ್ಟಾಗ ಅದು ನನ್ನ ಸಣ್ಣ ಒಂದು ಲೇಖನದಿಂದ ಅವರಿಗೆ ನನ್ನ ಪರಿಚಯ ಆಯಿತು. ಇಲ್ಲಿ ಉಪ್ಪಿನಡಿಗೆ ಬಂದವರು ಇಲ್ಲಿ ನಾನು ಬಂದರು. ಅವರಿಗೆ ಅದರದ್ದು ಫೋಟೋ ಎಲ್ಲ ತೆಗೆದರು. ಅದರದ್ದು 2 ಫ್ರುಟ್ ಕೊಟ್ಟೆ ಅವರಿಗೆ. ನೀರುಗುಜ್ಜೆ ಅಂದರೆ ಫ್ರುಟ್ ಅಲ್ಲ, ಅದು ಮರ ತರಕಾರಿ. ಮತ್ತು ಹೋಗುವಾಗ 4 ಅದರದ್ದು ಗಿಡ ಕೊಟ್ಟೆ ಅವರಿಗೆ. ತುಂಬ ಖುಷಿ ಆಯಿತು. ಹಾಗೆ ಅದೆಲ್ಲ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗಬೇಕು. ಈಗ ಕೆಲವೊಂದೆಲ್ಲ ದಿನ ಅಳೆದು ಹೋಗ್ತಾ ಇದ್ದಾವೆ ದಿನದಿಂದ. ಹೌದು, ಅದು ಸಹ ನಾವು ಮಾಡಿಕೊಳ್ಬೋದು. ಒಟ್ಟಾರೆ ಕೃಷಿ ಅಂತೇಳಿ ನಾವು ನಮ್ಮದೇ ಅಡಿಕೆ ಬೆಳೆಸೋದು, ಅದನ್ನು ಮಾರಾಟ ಮಾಡೋದು, ಅದೇ ಅದು ಅಷ್ಟು ಅದೊಂದು ನಾನು ಸ್ವಾರಸ್ಯ ಹೇಳೋದಿಲ್ಲ. ಸ್ವಲ್ಪ ನಮ್ಮ ಹತ್ರ ಕೆಲವು ಒಂದು ರೀತಿಯ ಆದರ್ಶಗಳು ಬೇಕು. ಈಗ ನೀವು ಇವತ್ತು ಬಂದಿರಿ, ನೀವು ನಮಗೆ ಬುರ್ಸೋದಿಲ್ಲ ಹೇಳೋದು, ಸ್ವಲ್ಪ ಸಮಯ ಹೋಗ್ತದೆ. ನಮ್ಮೊಟ್ಟಿಗೆ ನೀವು ಕೂತ್ಕೊಂಡು ಊಟ ಮಾಡೋದು ಅಲ್ಲ, ಒಂದು ಸಂತೋಷ ಊಟ ಅಲ್ವ ಹಾಗೆ. ಎಸ್ ಸರ್, ಇವತ್ತು ಬಹಳ ಮುಖ್ಯವಾಗಿ ನೀವು ಇವತ್ತು ನಮ್ಮೊಟ್ಟಿಗೆ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಈ ವಾಣಿಜ್ಯ ಬೆಳೆಗಳ ಜೊತೆಗೆ ಒಂದಷ್ಟು ಯಾವ ರೀತಿಯಾಗಿ ರೈತರು ಕೃಷಿ ಮಾಡುವಾಗ ಹವ್ಯಾಸಗಳನ್ನು ಹೊಂದಿರಬೇಕು, ಮತ್ತು ಆಮೇಲೆ ಭಾಳ ಮುಖ್ಯವಾಗಿ ರೈತರಿಗೆ ನಿಮ್ಮ ಪ್ರಕಾರ ಸದ್ಯ ಯಾವ ರೀತಿಯಾದಂಥ ಈ ಒಂದು 6th ಸೆನ್ಸ್ ಅಂತೀವಿ ನಾವು, ಅಂದರೆ ಈಗ ನಾವು ಒಂದು ಬೆಳೆಯನ್ನು ಹಾಕ್ತಾ ಇದ್ದೇವೆ ಅಂದರೆ ಅದಕ್ಕೆ ಮುನ್ಸೂಚನೆಯಾಗಿ ಏನನ್ನ ಒಂದು ಆಧಾರವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ಜೂನಲ್ಲಿ ಒಂದು ಬೆಳೆಯನ್ನು ಹಾಕ್ತೀವಿ ಅಂದರೆ ಮುಂದೆ ಯಾವಾಗ ಬರ್ತದೆ, ಅದರ ರೇಟ್ ಹೇಗೆ ಅಂತಕ್ಕಂಥದ್ದನ್ನು ಈಗ ಕೆಲವರು ಸ್ವಲ್ಪ ಯೋಚನೆ ಮಾಡಿ ಆಗ್ತಕ್ಕಂಥ ಪ್ರಯತ್ನಗಳಾಗ್ತಾಯಿದೆ. ಹಾಂ, ಅದಕ್ಕೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಿ ನಮ್ಮ ಯುವ ರೈತರಿಗೆ ಇವತ್ತು? ಅಲ್ಲ, ಅದು ಅದೇ ನಾನು ಹೇಳಿದ್ದು, ಒಂದು ಓದು ಮುಖ್ಯ ಬೇಕು. ಎಸ್, ಅದು ಭಾಳ ಮುಖ್ಯ. ಅಭಿಪ್ರಾಯಗಳೆಲ್ಲ ಮ್ಯಾಗಝಿನ್ಸ್ ಬರ್ತಾವಲ್ಲ ನೋಡಿ, ಮಾರ್ಗದರ್ಶನ ಅದು ಅದರಲ್ಲಿ ತುಂಬ ಒಳ್ಳೊಳ್ಳೆ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಮುಂಚೆ ನಾವು ಇನ್ನು ನಮ್ಮ ನಂತರದ ಕೃಷಿ ಅಥವಾ ಚಟುವಟಿಕೆ ಹೇಗೆ ಹೋಗ್ಬೇಕಂತ ಹೇಳಿ ಅದರಲ್ಲಿ ನಮಗೆ ಸ್ಪಂದಿಸಬೇಕಾಗ್ತದೆ. ಈಗ ಯಾವುದಕ್ಕೆ ಮುಖ್ಯವಾಗಿ ಧಾರಣೆ ನೋಡಿ, ನಾವು ಆದರ್ಶ ಅಲ್ಲ ಹೇಳುವುದಿಲ್ಲ, ಧಾರಣೆ ನಮ್ಮ ಕೈಯಲ್ಲಿ ಇಲ್ಲದಿದ್ದರೆ ನಾವು ಆದರ್ಶ ಎಲ್ಲ ಮಣ್ಣು ಪಾಲಾಗ್ತದೆ. ಅದು ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದರ್ಶ ಅಂತ ಹೇಳಿ ನಾವು ಕರಗಿ ಹೋದ ಮೇಲೆ ಎಲ್ಲವೂ ಬೇಕಾಗ್ತದೆ, ಬುದ್ಧಿವಂತಿಗೆ ಬೇಕಾಗ್ತದೆ. ಆದ ಕಾರಣ ಅದು ನೋಡಿಕೊಳ್ಬೇಕಾಗ್ತದೆ. ಖಂಡಿತ. ಇವತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ನೀವು ಚಿಂತನೆ ಮಾಡಿದ್ರಿ. ನಿಮ್ಮ ಅನುಭವಕ್ಕೆ ಬಂದಷ್ಟು ಎಲ್ಲ ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಸಾಕಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಇವತ್ತು ಶ್ರೀ ಪಾಂಡುರಂಗ ನಾಯಕ್ ಅವರು ಉಪ್ಪಿನಂಗಡಿ ಹತ್ತಿರ ಏನು PO ತೆಕ್ಕಾರು ಅಂತ ಗ್ರಾಮದ ನಾಗರಕೋಡಿ ಅಂತಕ್ಕಂಥ ಒಂದು ವಿಶೇಷವಾದಂಥ ಅವಿಭಕ್ತ ಕುಟುಂಬದವರು, ಆ ಕುಟುಂಬದ ಹಿರಿಯರು. ಅವರು ತಮ್ಮ ಈಗ 70 ವರ್ಷದಲ್ಲಿ ಅವರು ಸತತವಾಗಿ ಒಂದು 40 ವರ್ಷ ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಅನುಭವಕ್ಕೆ ಬಂದ ಸಾಕಷ್ಟು ವಿಚಾರಗಳನ್ನು ಅವರದೇ ಆದ ಭಾಷೆಯಲ್ಲಿ ಅವರದೇ ಆದ ಶೈಲಿಯಲ್ಲಿ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿ ಇರುತ್ತೆ. ಅದೆಲ್ಲವನ್ನು ಕೂಡ ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ತೆ.